ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕೊಟ್ಟಾರ ಖಂಡ ಸಮಿತಿ ಮುತಾಲಿಕೆಡ್ ಕೊಟ್ಟಾರ ಜನಸೇವಾ ಪ್ರತಿಷ್ಠಾನ ಟ್ರಸ್ಟ್ ಹಿಂದೂ ಧಾರ್ಮಿಕ ಸೇವಾ ಸಮಿತಿದ ಒಟ್ಟು ಸೇರಿಗೆಡು 20ನೇ ವಾರ್ಷಿಕೋತ್ಸವದ ಅಂಗವಾದ ಹಿಂದೂ ಸಮಾವೇಶ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ಧಾರ್ಮಿಕ ಸಭೆಲೇಸು ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಲು ಫೆಬ್ರವರಿ 5 ತಾರೀಕಿಗೆ ಐತಾರ ಬಯ್ಯ 5 ಗಂಟೆಗೆ ಕೊಟ್ಟಾರ ಬಾಕಿಮಾರ್ ಕಂಡಡು ನಡಪೆರ ಉಂಡು. ಇನ್ನಿತ ತಯಾರಿ ಸಮಾಲೋಚನಾ ಸಭೆ ಉರ್ವ ಸ್ಟೋರ್ ಶಾರದೋತ್ಸವ ಸಮಿತಿದ ಕಟ್ಟೋಣಡು ಗುರುವಾರ ಬಯ್ಯಡ್ ನಡೆದಡು. ಸಭೆಟ್ ಪ್ರಾಸ್ತಾವಿಕವಾದ ಪಾತಿರ್ನ ಬಜರಂಗ ದಳದ ಮಾಜಿ ವಿಭಾಗ ಸಂಚಾಲಕರು ರಾಜ್ಗೋಪಾಲ್ ರೈ ಹಿಂದೂ ಸಮಾವೇಶಗು ಪೂಜ್ಯ ಸ್ವಾಮೀಜಿಲು ಬೊಕ್ಕ ಗಣ್ಯರೇನು ಒಟ್ಟು ಸೇರಾದು ಮಲ್ಲ ರೀತಿದ ಮೆರವಣಿಗೆ ಮಲ್ಪೆರ ಉಲ್ಲ. ಹಿಂದೂ ಸಮಾವೇಶಗು ಮಲ್ಲ ಸಂಖ್ಯೆಡು ಜನಕ್ಲು ಬರ್ಪುಲಕ ಮಲ್ಪನ ಬೇಲೆ ಆವಡು ಇಡೀ ಹಿಂದೂ ಸಮಾಜ ಸೇರ್ನ ಕೆಲಸ ಆವಡು ಪಂಡ ತೆರಿಪಾಯರು. ಬಾರಿ ಕೆಲಸ ಮಾಡ್ತಾ ಇದ್ದಾರೆ, ನೋಡಿ ಖರ್ಚು ಎಲ್ಲ ಬಿದ್ದಿದೆ. ಆದರೆ ಹಿಂದೂ ಸಮಾವೇಶ ಅಂತ ಹೇಳುವಾಗ ನಾವು ಒಟ್ಟಿಗೆ ಪ್ರೊಸೆಷನ್ ಸೈಟ್ ಇದೆ, ಇಲ್ಲಿಂದ ಮೆರವಣಿಗೆ ಮುಖಾಂತರ 5 ಗಂಟೆಗೆ 5ನೇ ತಾರೀಕಿಗೆ 5 ಗಂಟೆಗೆ ಇಲ್ಲಿಂದಲೇ ಇದರ ಎದುರುಗಡೆಯಿಂದ ಮೆರವಣಿಗೆ ಮುಖಾಂತರ ನಾವು ಅಲ್ಲಿಗೆ ಮೆರವಣಿಗೆ ಸ್ವಾಮಿಗಳನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಅದೇ ರೀತಿ ಗಣ್ಯ ವ್ಯಕ್ತಿಗಳನ್ನು ಸೇರಿಸಿಕೊಂಡು ನಾವು ಮೆರವಣಿಗೆಯಲ್ಲಿ ಹೋಗ್ಲಿಕ್ಕಿದೆ. ಅದು ಒಂದು ನಮಗೆ ಆ ಒಂದು ಮೆರವಣಿಗೆ ದೊಡ್ಡ ರೀತಿಯಲ್ಲಿ ಆಗಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ, ಹಿಂದೂ ಸಮಾವೇಶಗಳೆಲ್ಲ ಆದಾಗ ಜನ ದೊಡ್ಡ ಸಾಗರ ರೀತಿಯಲ್ಲಿ ಬರ್ತಾರೆ, ಅವರನ್ನು ಬರುವಾಗ ಎಬ್ಬಿಸುವಂತ ಕೆಲಸ ಆಗಬೇಕು. ಅದಕ್ಕೆ ಬೇಕಾಗಿ ಇವತ್ತು ಈ ಒಂದು ಮೀಟಿಂಗ್, ಒಂದು ಜನರನ್ನು ಎಲ್ಲರನ್ನು ಒಂದು ಅವರಿಗೆ ಬರುವಾಗೆ ಅವರಿಗೆ ಒಂದು ವಿಷಯವನ್ನು ಮುಟ್ಟಿಸಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಇಡೀ ಹಿಂದೂ ಸಮಾಜ ಸೇರುವಂತ ಕೆಲಸವನ್ನು ನಾವು ಮಾಡಬೇಕು. ನಮ್ಗೆ ಗೊತ್ತಿರಬಹುದು, ಸಾಧಾರಣ 85-86 ಅಲ್ಲಿ ಫಸ್ಟ್ ಹಿಂದೂ ಸಮಾಜೋತ್ಸವ ಆಯಿತು. ಆಗ ಧರ್ಮೇಂದ್ರ ಕುಮಾರ್ ಪಡಿವಾಳ್ ಅಂತ ಇದ್ದು, ಆ ಟೈಮಲ್ಲಿ ಅವರೊಂದು ನಾವು ಹಿಂದೂಗಳದೊಂದು ಯೂತ್ ಮಾಡು ಅಂತ ಹೇಳಿದರು. ಆನಂತರ ಗೊತ್ತಿರಬಹುದು ಹಿಂದೂ ಯೂನಿವರ್ಸಿಟಿ ಆಯಿತು. ಆಗ ಶುರುವಾಗಿ ಅವರೊಂದು ನಾವು ಹಿಂದೂ ಸಮಾವೇಶ ಒಂದು ಮಾಡುವ ಅಂತ ಹೇಳಿದರು. ಅದಕ್ಕಾಗಿ ನಾವೆಲ್ಲ ಮೀಟಿಂಗ್ ಮಾಡಿ ಧರ್ಮೇಂದ್ರ ಕುಮಾರ್ ಪಡಿವಾಳರ ಮುಖಾಂತರ ಒಂದು ಹಿಂದೂ ಸಮಾವೇಶ ಮಾಡುವ ಅಂತೇಳಿ ಆ ಸಮಯದಲ್ಲಿ ಆನಂತರ ಅದು ದಿನ ದಿನ ನೋಡುವಾಗ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಆಯಿತು. ಆನಂತರ ಕಲ್ಲಡ್ತಕ್ಕೆ ಹೋಯಿತು. ಆವಾಗ ನಮ್ಮ ಎಲ್ಲ ಕಾರ್ಯಕ್ರಮಗಳು ಅಲ್ಲಿಂದ ಆಗ್ತಿತ್ತು ಗೊತ್ತು. ಅಲ್ಲಿ ಹೋಗಿ ಪ್ರಭಾಕರ ಭಟ್ರದ ಸೇರಿ ಇಡೀ ಸಂಘಕ್ಕೆ ಆನಂತರ ಸೇರಿಕೊಂಡು ಇಡೀ RSS ಅದರ ಜೊತೆಗೆ ಸೇರಿಕೊಂಡು ಮಂಗಳೂರಿನಲ್ಲಿ ಇತಿಹಾಸ ಆಯಿತು, ಅದು ಗೊತ್ತಿರಬಹುದು. ಅಂಥ ಒಂದು ಸಮಾವೇಶ, ಅದು ಶುರುವಿನ ಸಮಾವೇಶ. ಆ ಸಮಾವೇಶ ಅಂತ ಹೇಳಿದರೆ ಸಭೆ ಮುಗಿಯುವಾಗ ಗರುಡಿ ಹತ್ತಿರ ಜನ ಬರ್ತಾಯಿದ್ರು ಅಂತ. ಅದರ ನಂತರ 3-4 ಆಯಿತು ನಮ್ಮದು ಹಿಂದೂ ಸಮಾಜೋತ್ಸವ. ಆದರೆ ಅದು ಪ್ರಥಮದ್ದು ಸಮಾವೇಶ. ಆಗ ಜನರಲ್ಲಿ ಆ ಥರ ಭಾವನೆ ಆಗ ಇತ್ತು ಅಂತ ಗೊತ್ತಾಗಿತ್ತು ನಮಗೆ. ಅದರಿಂದ ನಮ್ಮಲ್ಲಿ 15 ಇತ್ತು ಆಗ, ದಕ್ಷಿಣ ಕನ್ನಡ ಜಿಲ್ಲೆ ಒಂದೇ ಇತ್ತು, ಉಡುಪಿಯಲ್ಲ, ಗೊತ್ತಿದೆ ಇವರಿಗೆ. ಆವಾಗ 8 ಸೀಟ್ ಗೆದ್ದಿದ್ದೇವೆ BJPಯವರು, ಭಾಜಪದವರು. ಅಂದರೆ ಹಿಂದೂ ಸಂಘಟನೆಗೆ ಪರವಾಗಿರುವಂಥ ಪಕ್ಷ BJP ಎಲ್ಲ ಗೊತ್ತಿದೆ. ಅದರಿಂದ ಆ ಸಲ 8 ನಾವು ಗೆದ್ದಿದ್ದೇವೆ. ಅಂದರೆ ಉಡುಪಿ ಎಲ್ಲ ಸೇರಿ ಅಷ್ಟು ದೊಡ್ಡ 18 ಕರ್ನಾಟಕದಲ್ಲಿ ಬಂದದರಲ್ಲಿ 8 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಆಲೋಚನೆ ಮಾಡಿ ಆ ಹಿಂದೂ ಸಮಾಜೋತ್ಸವದ ಪವರ್, ಆ ಶಕ್ತಿ, ಅಂತಹ ಶಕ್ತಿ ಅದು. ಹಾಗೆ ನಾವು ಸಹ ಇಲ್ಲಿ ಇಷ್ಟು ಜನ ಸೇರಿದ್ದೇವೆ. ನಾವೆಲ್ಲ ದೊಡ್ಡ ರೀತಿಯಲ್ಲಿ ಈ ಯಶಸ್ಸು ಆಗುವಂಥ ರೀತಿಯಲ್ಲಿ ತುಂಬ ಜನ ಯುವಕರು ಕೆಲಸ ಮಾಡ್ತಾ ಇದ್ದಾರೆ, ಸಾಕಾಗುವುದಿಲ್ಲ. ನಾವೆಲ್ಲ ಹಿರಿಯರಿದ್ದೇವೆ, ಕೆಲವು ಜನ ಇಲ್ಲಿ ನಾವೆಲ್ಲ ನಮ್ಮ ಮನೆಯವರನ್ನು ಇದ್ದವರನ್ನೆಲ್ಲ ಸರಿಸುವಂಥ. ಇವತ್ತಿನಿಂದ ನಮಗೆ ಇದೇ ಮಾತು, ಎಲ್ಲ ನಾಲ್ದು ಕೊಟ್ಟಾರದಿಂದ ಮೆರವಣಿಗೆ ಹೋಗ್ಲಿಕ್ಕೆ ಉಂಟು. ನಮ್ಮ ಎಲ್ಲರನ್ನು ಬರಲಿಕ್ಕೆ ಹೇಳಬೇಕು, ದೊಡ್ಡ ರೀತಿಯ ಜನಸಂಖ್ಯೆ ಆಗಬೇಕು, ಮತ್ತು ನಾವು ಮಾಡಿದಂಥ ಕಾರ್ಯಕ್ರಮ ಅದು ಯಶಸ್ವಿ ಆಗಬೇಕು. ಅವತ್ತು ಸತ್ಯನಾರಾಯಣ ಪೂಜೆ ಸಹ ಇಟ್ಟಿದ್ದಾರೆ. ಸತ್ಯನಾರಾಯಣ ಪೂಜೆಗೆ ಅಲ್ಲಿ ಭಾಗವಹಿಸಬೇಕು, ಅನ್ನ ಸಂತರ್ಪಣೆ ಇದೆ, ಎಲ್ಲ ಕಾರ್ಯಕ್ರಮ ಇದೆ. ತುಂಬ ಜನ ಅತಿಥಿಗಳನ್ನು ಕರೆದಿದೆ. ಅದು ಸಹ ಭಾರಿ ಹಿಂದೆನೇ ಕರೆದಿದೆ. ಎಷ್ಟು ಅತಿಥಿಗಳಿದ್ದಾರೆ ಅಂತ ಹೇಳಿದರೆ ನಿಮ್ಗೆ ತುಂಬ ಜನ ಅತಿಥಿಗಳಿದ್ದಾರೆ. ನಿಮ್ಮ ರಾಜಶೇಖರಾನಂದ ಸ್ವಾಮೀಜಿಯವರು ಬರ್ತಾರೆ ಇಲ್ಲಿ, ಅವರನ್ನು ಒಟ್ಟಿಗೆ ಸೇರಿಸಿಕೊಂಡು ಇಲ್ಲಿ ಕರ್ಕೊಂಡು ಹೋಗೋದು. ಆನಂತರ ನಮ್ಮ ಸುನೀಲ್ ಆಚಾರ್, ರಾಷ್ಟ್ರೀಯ ಸ್ವಯಂ ಸೇವಕದ ನಮ್ಮ ಮಂಗಳೂರು ನಗರದ ಸಾಸಂಗ ಚಾಲಕರವರು. ಅದೇ ರೀತಿ ಅವತ್ತು ಶರಣ್ ಪಂಪೇಳದ ಬಜರಂಗ ದಳದ ನಾಯಕರಾಗಿದ್ದರು, ಈಗ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತ ಸೆಕ್ರೆಟರಿ ಆಗಿದ್ದಾರೆ. ಅವರಿಂದ ದಿಕ್ಸೂಚಿ ಭಾಷಣ ಇದೆ. ಆನಂತರ ಶಾಸಕರುಗಳೆಲ್ಲ ಬರ್ತಾರೆ. ಈಗೇನು ಇಲೆಕ್ಷನ್ ಅನೌನ್ಸ್ ಆಗಲಿಲ್ಲ, ಆದ್ದರಿಂದ ಅವರಿಗೆ ವೇದಿಕೆಯಲ್ಲಿ ಕೂತ್ಕೊಳ್ಬೋದು. ಅವರು ದೊಡ್ಡ ರೀತಿಯ
ನಲ್ಲಿ ಇದನ್ನು ಮಾಡಬೇಕಂತೇಳಿ ಅವರು ಸಹ ಹೇಳಿದ್ದಾರೆ. ಇದೇನು ನೀವು ಸಾಮಾನ್ಯ ರೀತಿಯಲ್ಲಿ ಆಗಬಾರ್ದು, ಯಾಕಂದರೆ ಪ್ರತಿ ವರ್ಷ ಸಹ ಮಾಡ್ತಾ ಇದ್ದಾರೆ ಅಲ್ಲಿ. ಅದೊಂದು ಅಲ್ಲಿಗೆ ಸೀಮಿತ ಆಗ್ತಿತ್ತು. ಆ ಥರ ಆಗಬಾರ್ದು, ನೆನಪಲ್ಲಿ ಉಳಿಬೇಕು. ನಮ್ಮ ಉರ್ವ ಸ್ಟೋರ್ ಕೊಟ್ಟಾರದಲ್ಲಿ ಇಂತಹ ಒಂದು ಆಗಲಿಲ್ಲ, ವಿಶ್ವ ಹಿಂದೂ ಪರಿಷತ್ ಬಜರಂಗದಳದಲ್ಲಿ ಇಂಥ ಕಾರ್ಯಕ್ರಮ ಆಗಲಿಲ್ಲ ಅಂತ ಹೇಳುವಂಥದ್ದು. ಅದನ್ನು ಯಾವಾಗಲೂ ಜನಗಳು ನೆನಪಿಡುವ ಹಾಗೆ ಮತ್ತು ಒಳ್ಳೆ ರೀತಿಯಲ್ಲಿ, ಅದು ಸಹ ಮೆರವಣಿಗೆ ಅಂತ ಹೇಳಿದರೆ ನಾವು ಭಾರಿ ಒಳ್ಳೆ ರೀತಿಯಲ್ಲಿ ಕೇಸರಿಯಲ್ಲಿ ಹಾಕ್ಕೊಂಡು ನಾವೊಂದು ಶಿಸ್ತುಬದ್ಧವಾಗಿ ಇರಬೇಕು. ಯಾವುದೇ ರೀತಿಯ ಗೊಂದಲಗಳಾಗಬಾರ್ದು, ಅದು ನಮ್ಮ ಕೈಯಲ್ಲಿದೆ. ಏನಿದ್ರೂ ಒಂದು ಒಳ್ಳೆ ರೀತಿಯಲ್ಲಿ, ಒಳ್ಳೆ ರೀತಿಯ ಸಮಾವೇಶ. ನಾವು ಎಲ್ಲ ಹಿಂದೂ ಸಮಾಜೋತ್ಸವಗಳಾದಾಗ ಭಾರಿ ಒಳ್ಳೆ ರೀತಿಯಲ್ಲಿ ಆಗ್ತಾಯಿತ್ತು. ಒಂದು ಸಣ್ಣ ಪುಟ್ಟ ಎಲ್ಲಿಯಾದರೂ ವೆಹಿಕಲ್ ತಾಗಿದರೆ ಬಿಟ್ಟರೆ ಎಲ್ಲಿಯೂ ಯಾವ ರೀತಿಯ ತೊಂದರೆಗಾಗಲಿಲ್ಲ. ಅಂದರೆ ನಾವು ಅಷ್ಟು, ಅಂದರೆ ನಮಗೆ ಇಲ್ಲಿ ಈಗ ಹೊರಗಿನಿಂದ ಜನ ಬರ್ತಾರೆ. ಈ ಪುನೀತ್ ಎಲ್ಲ ಇದ್ದಾರೆ ನಮ್ಮ ಜಿಲ್ಲೆಯ ಬಜರಂಗದಳದ ಸಂಚಾಲಕರು, ಅವರಿಗೆಲ್ಲ ತುಂಬ ಜವಾಬ್ದಾರಿ. ಇಲ್ಲಿ ಜಿಲ್ಲೆಯನ್ನು ಅವ್ರು ಕರೆಸ್ತಾರೆ. ಅವರೆಲ್ಲ ಬರುವಾಗ ಅವರ ವ್ಯವಸ್ಥೆಯನ್ನು ನಾವು ಮಾಡಬೇಕು. ನಾವು ಇಲ್ಲಿದ್ದವರಿಗೆ ತುಂಬ ಜವಾಬ್ದಾರಿ ಇದೆ. ಅದಕ್ಕೆ ಬೇಕಾಗಿ ನಿಮ್ಮೆಲ್ಲ ಸಲಹೆ ಸಹಕಾರ ಕೊಡಬೇಕು. ಯಾವ ರೀತಿಯಲ್ಲಿ ಮಾಡೋದು, ಪ್ರೊಸೆಷನ್ ಹೇಗೆ ಹೋಗುವ, ಯಾವ ರೀತಿಯಲ್ಲಿ ಹೋಗುವ, ಪ್ರೊಸೆಷನ್ಗೆ ಚೆಂಡ ಏನು ಬೇಕು ಅದೆಲ್ಲ ನೀವು ತಿಳಿಸ್ಬೋದು. ಮತ್ತು ನಿಮ್ಮಿಂದ ಸಾಧ್ಯ ಇದ್ದರೆ ಯಾವುದನ್ನು ಜೋಡಿಸಿದ್ರೆ ಜೋಡಿಸ್ಬೋದು. ಟೋಟಲಿ ನಮಗೆ ಅದೊಂದು ಭಾರಿ ಗೌರವದ ಒಂದು ಕಾರ್ಯಕ್ರಮ ಆಗಬೇಕು. ಅದಕ್ಕೆ ಬೇಕಾಗಿ ತುಂಬ ಪಾಪ ಈ ಕಾರ್ಯಕರ್ತರು ಕೆಲಸ ಮಾಡ್ತಾಯಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ವಾಟ್ಸಪ್ಗೆ ಸೇರಿಸಿದ್ದಾರೆ. ಎಲ್ಲ ಮನೆ ಮನೆಗೆ ಹೋಗೋದು, ಎಲ್ಲರನ್ನು ಭೇಟಿಯಾಗೋದು, ಎಲ್ಲರಿಗೂ ಸಮಾವೇಶದ ಬಗ್ಗೆ ಹೇಳೋದು, ಇನ್ವಿಟೇಷನ್ ಕೊಡೋದು, ಇದೆಲ್ಲ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಾವು ನಮ್ಮಿಂದ ಆಗುವಂಥ ಸಹಕಾರವನ್ನು ಕೊಡುವ, ಮತ್ತು ದೊಡ್ಡ ರೀತಿಯಲ್ಲಿ, ಅಂದರೆ ಈಗ ನಮಗೆ ಗೊತ್ತಿದೆ ಪ್ರಪಂಚದಲ್ಲಿ ಭಾರತ ಸೂಪರ್ ಪವರ್ ಆಗಿದೆ. ಅದು ಹೇಗೆ ಪವರ್ ಆಗಿದೆ ಅಂತ ಹೇಳಿದರೆ, ಇದೇ ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ಮೈಂಡಿನ ಜನ ಇವತ್ತು ನಮ್ಮ ಪ್ರಧಾನಿಯಾಗಿದ್ದಾರೆ. ಇಲ್ಲಿ ಮಾತಾಡೋದಿಲ್ಲ ಅವರು, ಯಾವುದೇ ರೀತಿ ಮಾತಾಡೋದಿಲ್ಲ, ಅವರ ಕೆಲಸದಲ್ಲಿ ಮಾಡಿ ತೋರಿಸ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಪಾಕಿಸ್ತಾನದವರು ಏನೆಲ್ಲ ಸ್ಟೇಟ್ಮೆಂಟ್ ಏನು ಕೊಟ್ಟರು ಮಾತಾಡೋದಿಲ್ಲ, ಅವರು ಕೆಲಸದಲ್ಲಿ ಮಾಡಿ ತೋರಿಸ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದರೆ, ನೀವು ನಿನ್ನೆ ಪೇಪರ್ ನೋಡಿರ್ಬೋದು, ಪಾಕಿಸ್ತಾನದ ಅಧ್ಯಕ್ಷ ಇವರ ಹತ್ರ ಮಂಡಿಯೂರಿ ಕೈ ಕಳೀಲಿಕ್ಕೆ ಬರ್ತಾ ಇದ್ದಾರೆ. ಅಂದರೆ ಅಲ್ಲಿ ಜೀವನ ತೆಗೀಲಿಕ್ಕೆ ಆಗೋದಿಲ್ಲ. ಆಡಳಿತದ ದುರವಸ್ಥೆಯಿಂದ ಅಲ್ಲಿ ನೀವು ಎಲ್ಲಿವರೆಗೆ ಮುಟ್ಟಿದೆ ಅಂತ ಹೇಳಿದರೆ, ಗ್ಯಾಸಿಗೆಲ್ಲ 10,000 ರೂಪಾಯಿ ಅಂತೆ. ಆಲೋಚನೆ ಮಾಡಿ, ಒಂದು kg ಅಕ್ಕಿಗೆಲ್ಲ 700 ರೂಪಾಯಿ, ಊಟಕ್ಕಿಲ್ಲ ರೀ ಅಲ್ಲಿ. ಆದರೂ ಭಯೋತ್ಪಾದಕನ ಮಾಡುತ್ತಾ ದೇಶವನ್ನು ಇನ್ನು ಎಂಥ ಮುಸ್ಲಿಂ ರಾಷ್ಟ್ರ ಮಾಡಲಿಕ್ಕೆ ಅಂತೇಳಿ ಹುಚ್ಚು ಸಾಹಸ ಮಾಡಲಿಕ್ಕೆ ಹೋಗಿ ಅವರು ಬೀದಿಗೆ ಬಿದ್ದಿದ್ದಾರೆ. ಅಂಥ ಪರಿಸ್ಥಿತಿ ಬಂದಿದೆ. ನಮಗೇನಾಗೋದಿಲ್ಲ, ನಾವು ಹೆದರುವಂಥ ಪ್ರಶ್ನೆಯೇ ಇಲ್ಲ. ನಮಗೆ ಹೆದರಿಕೆ ಇರುವುದು ನಮ್ಮವರಿಂದಲೇ, ನಮ್ಮಲ್ಲಿರುವಂಥ ಕೆಲವರ ದುಷ್ಟ ಕೆಲಸಗಳಿಂದ ನಮಗೆ ಸ್ವಲ್ಪ ತಾಪತ್ರೆ, ಎಲ್ಲರನ್ನ ತಿಳಿದಿಲ್ಲ. ಮತ್ತು ಹೊರಗೆ ನಿಮ್ಮ ಪಾಕಿಸ್ತಾನ, ಬಾಂಗ್ಲಾ ನಮ್ಮನ್ನು ಮುಟ್ಲಿಕ್ಕೇ ಸಾಧ್ಯ ಇಲ್ಲ. ಅಲ್ಲಿವರೆಗೆ ನಾವು ಬಂದಿದ್ದೇವೆ. ಇಡೀ ನಮ್ಮ ಒಂದು ದೇಶದಲ್ಲಿ ಪ್ರಧಾನಿಯೇ ನಮ್ಮ ದೇಶದವನಾಗಿದ್ದಾನೆ. ಯಾಕೆ ಹಾಕಿದ್ದಾರೆ ಅಂತ ಹೇಳಿದರೆ, ನರೇಂದ್ರ ಮೋದಿಯವರು ಅಂಥ ಒಂದು ಆಡಳಿತವನ್ನು ಕೊಡುತ್ತಾ ಇರುವ ಕಾರಣ. ಇವತ್ತು ಬಂದಿದ್ದು ಕಲಬುರಗಿ, ಎಲ್ಲಿ ಸಹ ರಾಜಕೀಯದ ಅಷ್ಟು ದೊಡ್ಡ ಮಾತಾಡಲಿಲ್ಲ. ಎಲ್ಲ ಮಾತಾಡಿದ ಅಭಿವೃದ್ಧಿ ಮಾಡಿ ತೋರಿಸ್ತಾ ಇದ್ದಾರೆ, ಅಭಿವೃದ್ಧಿ ಮಾಡಿ ತೋರಿಸ್ತಾರೆ. ಅವರಿಗೆಲ್ಲ ಹಿಂದೂ ಸಮಾಜದ ಜನಗಳು ನಾವೆಲ್ಲ ಬೆಂಗಾವಲಾಗಿದ್ದೇವೆ. ಎಲ್ಲಿ ಬಂದರೂ ಮೋದಿ ಮೋದಿ ಅಂತ ಕೂಗೋರು ಬೇಕಲ್ಲ. ಮೋದಿ ಎಷ್ಟು ಜನ ದೊಡ್ಡ ಜನ ಆದರೂ ಅವರು ಹಿಂದಿನಿಂದ ಅವರನ್ನು ಮೋದಿ ಮೋದಿ ಅಂತ ಹೇಳುವಂಥ ಜನ ಬೇಕಲ್ಲ. ನಾವೆಲ್ಲ ಸೇರಿಕೊಂಡು ಇಲ್ಲಿ ಬಂದಾಗ ಸಹ ಹಾಗೆ ಅವ್ರು ಹೇಳಿದ್ರು, ಇಲ್ಲಿ ಬಂದಾಗ ಮಾನವ ಗೋಡೆ ಅಂತೇಳಿ, ಇಲ್ಲಿಂದ ಏರ್ಪೋರ್ಟಿಂದ ಇಲ್ಲಿ ಬರುವಾಗ 2 ಕಡೆಯಲ್ಲಿ ಮಾನವ ಗೋಡೆ ನಿರ್ಮಿಸಿದ್ದೀರಿ ನೀವು ಅಂತೇಳಿ. ಆ ಥರ ನಮ್ಮದು ಹಿಂದೂ ಸಮಾಜದ ಶಕ್ತಿ ಇದೆ. ಅಂಥ ಒಂದು ಸ್ವಲ್ಪ ಶಕ್ತಿಯನ್ನು ನಾವು ಇಲ್ಲಿ ತೋರಿಸ್ಬೇಕಲ್ವ. ಅದಕ್ಕೆ ಬೇಕಾಗಿ ಈ ಕಾರ್ಯಕ್ರಮ. ನಮ್ಮ ಕಾರ್ಪೊರೇಟರ್ ಇದ್ದಾರೆ, ಜಯಲಕ್ಷ್ಮಿ ಅಕ್ಕ, ಮತ್ತು ಇವರು ಇದ್ದಾರೆ, ನಮ್ಮ ಗಣೇಶನ್ ಇದ್ದಾರೆ, ಹಾಗೆ ಮನೋಜ್ ಇದ್ದಾರೆ, ಕಿರಣ್ ಇದ್ದಾರೆ, ಎಲ್ಲರೂ ಅಂದರೆ ಅವರೆಲ್ಲರೂ ಭಾರಿ ಇಂಟ್ರೆಸ್ಟ್ನಲ್ಲಿದ್ದಾರೆ. ಅವರನ್ನೆಲ್ಲರನ್ನು ನಾವು ಜೋಡಿಸಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ, ಯಾಕೆಂತ ಹೇಳಿದರೆ ನಮಗೆ ಈಗ ತೊಂದರೆ, ನಾವು ಕರೆಯುವುದರಲ್ಲಿ ಮಾತ್ರ ಇರಬೇಕು, ಬರ್ತಾರೆ, ನಾವು ಜನಗಳ ಮುಟ್ಟಬೇಕಷ್ಟೇ. ಆ ಕೆಲಸವನ್ನು ನಾವು ಮಾಡಲೇಬೇಕು. ಇವತ್ತಿನಿಂದ ನಾವು ಇವತ್ತು ಬಂದು ಇಲ್ಲಿ ಮೀಟಿಂಗ್, ಆ ಲೈವ್ ಕಾರ್ಯಕ್ರಮದಲ್ಲಿ ಮಾತ್ರ ಯಾರಿಗಾದರೂ ನಮ್ಮ ಅಡ್ವರ್ಟೈಸ್ಮೆಂಟ್, ಕೆಲವರಿಗೆ ಬೇಕು ಅಡ್ವರ್ಟೈಸ್ಮೆಂಟು, ಕೆಲವರಿಗೆ ಖುಷಿಯಿಂದ ಕೊಡಲಿಕ್ಕುಂಟು. ಹಣ ಖರ್ಚು ಅದು ತೊಂದರೆ ಇಲ್ಲ, ನಮ್ಮದೊಂದು ಹೆಸರು ಬರಲಿ ಅಂತೇಳಿ. ಅದೊಂದು ಸ್ಪಿರಿಟ್, ಅಂಥ ಸ್ಪಿರಿಟ್. ಮತ್ತು ಯಾರಿಗೆ ಅಗತ್ಯ ಇದೆ ಅವರೆಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು. ಈಗ ಫ್ಲೆಕ್ಸ್ ತುಂಬ ಜನ ಹಾಕಿದ್ದಾರೆ, ಖುಷಿ ಆಗ್ತದೆ ನೋಡುವಾಗ. ನಾಳ್ದಿಗೆ ಅದು 2 ಸೈಡಲ್ಲಿ ಸಹ ಫುಲ್ ಆಗಬೇಕು. ನಾನು ಹೇಳಿದ್ದೇನೆ ಅವರದ್ದು ಕೇಸರಿ 2 ಕಡೆಯಲ್ಲಿ ಫುಲ್ಲು ಕೇಸರಿ ಬೀಳಬೇಕು.
ಅಂದರೆ ಒಂದು ಆ ಥರ ಉತ್ಸವದಾಗೆ ಆಗಬೇಕು, ಯಾವುದೇ ಒಂದು ಚಿಕ್ಕ ಫಂಕ್ಷನ್ನಾಗಿ ಆಗಬಾರ್ದು ಅದು. ಅದಕ್ಕೆ ಬೇಕಾಗಿ ನಾವು ಈ ಒಂದು ಎಲ್ಲರೂ ಯಾವ ರೀತಿಯಲ್ಲಿ ಮಾಡ್ಬೋದು, ನಿಮ್ಮ ಅಭಿಪ್ರಾಯವನ್ನು ಸಹ ತಿಳಿಸ್ಬೋದು. ಯಾವ ರೀತಿ ಮಾಡ್ಬೋದು, ನಮಗೆ ಎಲ್ಲ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲೆಯ ಎಲ್ಲ ಸಹಕಾರ ಇದೆ. ಅವರು ಸಹಕಾರ ಕೊಡಲೇಬೇಕು, ಕೊಡ್ತಾರೆ. ಅವ್ರದ್ದು ನಮಗೆ ಅಷ್ಟು ಧೈರ್ಯ ಇದೆ. ಸರನ್ ಸಹ ಈಗ ಬರಲಿಕ್ಕಿತ್ತು, ಸರನಿಗೆ ಪ್ರಾಂತ ಕಾರ್ಯದರ್ಶಿ ಬಂದಿದ್ದಾರೆ ಅಂತ ಅವರನ್ನೇ ಕರ್ಕೊಂಡು ಬನ್ನಿ ಅಂತ ಹೇಳಿದೆ ನಾನು. ಮತ್ತು ಅವತ್ತು ವಿಶ್ವ ಹಿಂದೂ ಪರಿಷತ್ತಿನ ನಮ್ಮ ಹಿರಿಯರು ಪ್ರಾಂತದ ಅಧ್ಯಕ್ಷರು ಸಹ ನಮ್ಮ MB ಪುರಾಣಿಕರನ್ನು ಅವತ್ತು ನಾವೊಂದು ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಅವರನ್ನು ಗೌರವಿಸಿ ಸನ್ಮಾನ ಮಾಡೋದಲ್ಲ, ಇಷ್ಟು ವರ್ಷ ಸಮಾಜಕ್ಕೆ ಸೇವೆ ಮಾಡಿದವರನ್ನು ಗುರುತಿಸುವಂಥ ಒಂದು ಕಾರ್ಯಕ್ರಮ. ಅವರನ್ನು ಅದು ನಮ್ಮ ಒಂದು ಕರ್ತವ್ಯ. ಹಿರಿಯರನ್ನು ಗೌರವಿಸುವಂಥದ್ದು ನಮ್ಮದು ಕರ್ತವ್ಯನೇ. ಹಿರಿಯರು ಬೇಕು, ಅವರು ಅಷ್ಟು ಸಮಾಜ ಇಷ್ಟು ವರ್ಷದಿಂದ ಸಮಾಜಕ್ಕೆ ಕೆಲಸ ಮಾಡಿದ್ದಾರೆ, ಅದಕ್ಕೆ ಬೇಕಾಗಿ. ಆದ್ದರಿಂದ ನಾವೆಲ್ಲರೂ ನಮ್ಮಿದಾದಂಥ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಕೊಡುತ್ತಾ ಮುಂದೆ ನಾಳಿನ 5ನೇ ತಾರೀಕಿನ ದಿವಸದವರೆಗೆ ನಮಗೆ ಇದೇ ಕೆಲಸ, ಎಲ್ಲರಿಗೂ ವಿಷಯವನ್ನು ಮುಟ್ಟಿಸುವುದು, ಯಾವ ರೀತಿ ಪ್ರೊಸೆಷನ್ ಹೋಗೋದು, ಆ ಥರ ನಾವು ರೂಪುರೇಷೆ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಮಾಡುವ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ, ತಮಗೆಲ್ಲರಿಗೂ ನಾನು ಆತ್ಮೀಯವಾಗಿ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತಿಸ್ತೇನೆ. ಹಾಗೆ ವೇದಿಕೆಯಲ್ಲಿದ್ದ ಎಲ್ಲರಿಗೂ ನಮ್ಮ ಪ್ರಖಂಡದವರು, ಪ್ರಖಂಡದ ಅಧ್ಯಕ್ಷರಿದ್ದಾರೆ, ಜಿಲ್ಲೆಯ ಸಂಚಾಲಕರಿದ್ದಾರೆ, ಮತ್ತು ನಮ್ಮ ಕೊಟ್ಟಾರ ಖಂಡ ಸಮಿತಿಯವರು, ಕಾರ್ಪೊರೇಟ್ರ್ ಎಲ್ಲರಿದ್ದೀರಿ. ಒಬ್ಬೊಬ್ಬರ ಹೆಸರು ಹೇಳೋದಲ್ಲಿ ಎಲ್ಲರಿಗೂ ನಾನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಯಶಸ್ವಿಗೆ ನಿಮ್ಮೆಲ್ಲರ ಸಹಕಾರ ಕೊಡಬೇಕಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದೂ ಸಮಾಜ. ಬಜರಂಗದಳ ಜಿಲ್ಲಾ ಸಂಚಾಲಕರು ಪುನೀತ್ ಅತ್ತಾವರ ಪಾತೆರೊಂದು ಕರಿನ 35 ವರ್ಷದಿಂದ ಶುರುವಾಯಿನ ಭಜರಂಗದಳ ಸಂಘಟನೆ ಸೇವಾ ಸುರಕ್ಷಾ ಸಂಸ್ಕಾರ ಪನ್ಪಿನ ಥೇಯನ್ 11 ಇನಿ ಇಡೀ ದೇಶಡು ಬೇಲೆ ಮತ್ತೊಂದು ಪಣ ತೆರಿಪಾಯರು. ಹಿಂದೂ ಸಮಾಜೋತ್ಸವದ ಕಲ್ಪನೆ ಕೊಡ್ತೀನಿ, ಇಡೀ ದೇಶ ಕಲ್ಪನೆ ಕೊಡ್ತೀನಿ ಓಕೆ ಅನ್ನಾಗ ಕುಡ್ಲ ನಮ್ಮ ಮಂಗಳೂರು. ಅವೇ ಹಿಂದೂ ಸಮಾಜೋತ್ಸವದ ಕಲ್ಪನೆಯನ್ನು ಇಡೀ ನಮ್ಮ ಕೊಟ್ಟಾರದ ಭಾಗಡು ನಮ್ಮ ಹಿಂದೂ ಸಮಾಜದ ಜಾಗೃತಿಗೋಸ್ಕರ ಕೊರೊಂದಿಲ್ಲ. ಕರಿನ 35 ವರ್ಷದಿಂದ ಆ ಪ್ರಾರಂಭ ಆಯ್ನ ಇಡೀ ಬಜರಂಗದಳ ಸಂಘಟನೆ ಸೇವಾ ಸುರಕ್ಷಾ ಸಂಸ್ಕಾರ ಪನ್ಪುನ ಆ ಧ್ಯೇಯನು 11 ಇಡೀ ದೇಶದ ಬೇಲೆ ಮಂತೊಂದುಂಡು. ಒಂಜಿ ಸಂಘಟನೆ ಮನ್ಪೋಡಾಂಡ ಕಟ್ಟೋಡಾಂಡ ಕೇತು ಭಂಗ ಉಂಡು. 5 ಬೊಕ್ಕ ಆ ಸಂಘಟನೆ ಇರುವ ವರ್ಷ ಮುಟ ಐನು ಕೊನೋಡಾಡ ಏತು ಭಂಗ ಉಂಡು ಬಂದು ಆ ಸಂಘಟನೆ ಮಂತಿರಾಕ್ಲಿಗೆ ಮಾತ್ರ ಗೊತ್ತು. ಒಂಜಿ ಸಂಘಟನೆಗೆ ಅಥವಾ ಒಂಜಿ ಸಂಘ ಸಂಸ್ಥೆಗೆ ಇರುವ ವರ್ಷ ಆಂಡ ಆ ರೀತಿಯ ಕಾರ್ಯಕ್ರಮ ಮನ್ಪೇರು ನಮ್ಮ ಪೂರತೂತ ಪೂರೆಗಳ ಗೊತ್ತುಂಡು. ಒಂಜಿ ಡ್ಯಾನ್ಸ್ ಪ್ರೋಗ್ರಾಮ ಅಥವಾ ನಾಟಕನ ಅಥವಾ ಒಂಜಿ ಒಂಜಿ ರೀತಿಯ ಕಾರ್ಯಕ್ರಮ ಮಂತದ್ದು ಇಡೀ ಜನಕ್ಲೇನು ಒಟ್ಟು ಮನ್ಪುನಂಚಿನ ನಮ್ಮ ಇಡೀ ತೂತ ಆಂಡ ಈ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಒಂಜಿ ಆ ಸಂಘಟನೆಗೆ ಇರುವ ವರ್ಷ ಆಂಡು ಪನ್ಪುನ ಆ ಉದ್ದೇಶನ ದೀವೊಂದು ಇನ್ನು ಹಿಂದೂ ಸಮಾಜನ ಜಾಗೃತಿ ಮನ್ಪೆರಕ್ಕೋಸ್ಕರ ಇನಿ ಹಿಂದೂ ಸಮಾವೇಶನ ಮಂತೊಂದುಂಡು. ಇಲ್ಲಿ ಎಂಚ ಸೇವಾ ಸುರಕ್ಷಾ ಸಂಸ್ಕಾರ ಪನ್ಪುನ ಆ ಧ್ಯೇಯನು ಇನಿ ಬಜರಂಗದಳ 11 ಇನಿ ಬೇಲೆ ಮಂತೊಂದುಂಡ. ಅವೇ ಪಾತ್ರದೊಟ್ಟಿಗೆ ಇನಿ ಈ ಭಾಗದ ಆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಆ ಖಂಡ ಸಮಿತಿ ಇನಿ ಬೇಲೆ ಮಂತೊಂದುಂಡು. ಸೇವೆದ ವಿಷಯ ಬಂದಾಗ ಆ ಕೊರೋನಾದ ಸಮಯಡು ಈ ಭಾಗದ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕಾರ್ಯಕರ್ತರು ಆ ಭಾಗದ ದಾದ ಅಶಕ್ತಿಯರೇರುಳ್ಳೇರು ಏರೆಗೂ ಅವಶ್ಯಕತೆ ಉಂಡು. ಅಕ್ಲಿಗೆ ಹರಿದ ವ್ಯವಸ್ಥೆ ಅದು, ಅಕ್ಲಿಗೆ ಇಲ್ಲಾಗ ಕಾಸು ಕೊರ್ಪಣ ವ್ಯವಸ್ಥೆ ಅದು, ಐನು ಪೂರ ರೀತಿಯ ವ್ಯವಸ್ಥೆಯನ್ನು ಮಂತಂದು ಬೈದೇನೆ. ಪ್ರಸ್ತುತ ಇತ್ತದ ದಿನಟ್ಟು ಒಂಜಿ ಹೆಲ್ಪ್ಲೈನ್ ಮಂತದ್ದು, ಒಂಜಿ ವಾಟ್ಸಪ್ ಮುಖಾಂತರ ಒಂಜಿ ಹೆಲ್ಪ್ಲೈನ್ ಮಂತದ್ದು ಆ ಕೊಟ್ಟಾರ ಭಾಗದ ಉರು ಸ್ಟೋರ್ ಭಾಗದ ಅಶಕ್ತಿಯರೇರುಳ್ಳೇರು ಏರೆಗೂ ಅವಶ್ಯಕತೆ ಉಂಡು ಕಾಸ್ದ ಐನು ತಿಂಗಳು ಕಲೆಕ್ಟ್ ಮಂತದ್ದು ಅಕ್ಲೈನು ಕುರ್ಪುನಂಚಿನ ಬೇಲೆ ಮಂತೊಂದುಲ್ಲೇರು. ಇದು ಕೇವಲ ಒಂಜಿ ಸಂಘ ಸಂಸ್ಥೆ ಅದು ಒಂಜಿ 5 kg 10 kg ಹರಿ ಕೊರಂಡ ಐನು ಭಾರಿ ಮಲ್ಲಾಡು ಮಂತದ್ದು ಫೋಟೋ ಎತ್ತದು ಇನಿ ಸೋಷಿಯಲ್ ಮೀಡಿಯಾಡು ಇನ್ನು ಪ್ರಚಾರ ಮನ್ಪುನ ಸಮಯಡು ಓಯೇ ಒಂಜಿ ಪ್ರಚಾರ ಇಜ್ಜಂದೆ ಇನಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕಾರ್ಯಕರ್ತರು ಅಕ್ಕಲು ಬೆಂದಿನ ಕಾಸುಡು ಸ್ವಂತಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಪನ್ಪುನ ಗುರುಜಿನದಾಗ ಆ ಪಾತೆರ ಉಂಡ ಐನ ನೆನಪು ತೀವೊಂದು ಇನಿ ಸಮಾಜಕ್ಕೆ ಇನಿ ಹೆಲ್ಪ್ ಅನ್ಪುನಂಚಿನ ಬೇಲೆ ಮಂತೇರು. ಐತೊಟ್ಟಿಗೆ ಸಂಸ್ಕಾರ ಕೊರ್ಪುನಂಚಿನ ಬೇಲೆ ಭಜನಾ ಮಂದಿರದ ಮೂಲಕ ಇನ್ನು ಹಿಂದೂ ಸಮಾಜದ ಪ್ರತಿ ಒರೆಯನ್ನೆಲ್ಲ ಆ
ಮಂದಿರಾಗ 19 ದೌಲು ಭಜನೆ ಮೂಲಕ ಇನ್ನು ಸಂಸ್ಕಾರ ಕೊರ್ಪಣಂಚಿನ ಬೇಲೆ ಐತೊಟ್ಟಿಗೆ ಹಿಂದೂ ಸಮಾಜದ ಸುರಕ್ಷಾ ಮನ್ಪಣಂಚಿನ ಮೇಲೆ ಲೌಜಿ ಆದುಪು ಮತಾಂತರ ಆದುಪು ಆ ಗೋಹತ್ಯೆ ಆದುಪು ಐನು ಉಂತಾದು ಹಿಂದೂ ಸಮಾಜ ರಕ್ಷಣೆ ಮನ್ಪಣಂಚಿನ ಬೇಲಿನ ಇನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಆ ಕಂಡ ಸಮಿತಿ ಕೊಟ್ಟಾರದ ಕಂಡ ಸಮಿತಿ ಮಂತೊಂದುಂಡು ಇನಿ ಇಡೀ ದೇಶ ಭಾರತದ ಸಂಸ್ಕೃತಿ ಚಿತ್ತು ಒಂದುಂಡು ಅಂದದೆ ಇಡೀ ವಿಶ್ವ ಈ ದೇಶದ ಸಂಸ್ಕೃತಿನ ಒಪ್ಪೊಂದು ಈ ದೇಶದ ಈ ಸಂಸ್ಕೃತಿ ಆಚಾರ ಪದ್ಧತಿನ ಒತ್ತೊಂದು ಈ ದೇಶದಲ್ಲಿ ಬರೋದಿಲ್ಲ ಆಂಡ ಈ ದೇಶದ ಬಹುಸಂಖ್ಯಾತರಾಯನ ಹಿಂದುಳು ಈ ಸಂಸ್ಕೃತಿನ ಮರೆತದು ಪಾಶ್ಚಿಮಾತ್ಯ ಸಂಸ್ಕೃತಿಯ ಕಡೆಗೆ ಇನಿ ವಾಳೊಂದಿಲ್ಲೇರು ಐನು ಉಂತವಡು ಹಿಂದೂ ಸಮಾಜದ ಜನಕ್ಲಿಗೆ ಒಂಜಿ ಸಂಸ್ಕಾರ ಕೊರಡು ಹಿಂದೂ ಸಮಾಜನ ಜಾಗೃತಿ ಮನ್ಪಡು ಐಗೋಸ್ಕರ ಇನಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಈ ಕಂಡ ಸಮಿತಿದ ಕಾರ್ಯಕರ್ತೆಯರು ಸತ್ಯನಾರಾಯಣ ಪೂಜೆದೊಟ್ಟಿಗೆ ಇನಿ ಹಿಂದೂ ಸಮಾಜದ ಪುಂಜೋಗ್ಲೆ ಆದುಪ್ಪು ಜೋಕ್ಲೆ ಆದುಪ್ಪು ಅಕ್ಲಿಗೆ ಇನಿ ಸಂಸ್ಕಾರ ಕೊರ್ಪನ ಬೇಲೆ ಹಿಂದೂ ಸಮಾವೇಶದ ಮೂಲಕ ಹಿಂದೂ ಸಮಾಜನ ಜಾಗೃತಿ ಮನ್ಪುನಂಚಿನ ಬೇಲೆ ಇನಿ ಪ್ರಸ್ತುತ ಸನ್ನಿವೇಶದ ಹಿಂದೂ ಸಮಾಜದ ಮಿತ್ತ ಆಪುನಂಚಿನ ದೌರ್ಜನ್ಯ ಆದುಪ್ಪು ಅನ್ಯಾಯ ಆದುಪ್ಪು ಈ ಲೌಜಿ ಆದ ಮುಖಾಂತರ ಹಿಂದೂ ಸಮಾಜದ ಪುನ್ನುಲೇನ ಮನ್ಪುನ ಪ್ರೀತಿ ಪ್ರೇಮದ ನಾಟಕ ಮಂತದ ಅಕ್ಲೇನು ಮತಾಂತರ ಮನ್ಪುನಂಚಿನ ಬೇಲೆ ಆದುಪ್ಪು ಇನಿ ನಮ್ಮ ಪೂಜೆ ಮನ್ಪುನ ಅಪ್ಪೆ ಬಂದು ಪೂಜೆ ಮನ್ಪುನ ಗೋನು ಕರ್ತದು ಕೊನದು ಐನು ತಿನ್ಪುನಂಚಿನ ಆ ಬೇಲೆ ಆದುಪ್ಪು ಐನು ಪೂರ ಇನಿ ಉತ್ತ ಓಡಾಂಡ ಇನಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಲ್ಲ ಕಾರ್ಯಕರ್ತರೊಟ್ಟಿಗೆ ಇಂದು ಹಿಂದೂ ಸಮಾಜ ಜಾಗ್ರತೆ ಆಂಡ ಮಾತ್ರ ಐನು ಪೂರ ಉಂತಾರ ಸಾಧ್ಯ ಅದಕ್ಕೋಸ್ಕರ ಇನಿ ಹಿಂದೂ ಸಮಾವೇಶ ಪನ್ಪುನಂಚಿನ ಭಾರಿ ಮಲ್ಲ ಒಂಜಿ ಕಾರ್ಯಕ್ರಮನ ಈ ಭಾಗದ ಕಾರ್ಯಕರ್ತೆರದಿ ಹೊಂದಿರು ಮುಲ್ಪ ಮಸ್ತ್ ಜನ ಈ ಪೂರ್ವಭಾವಿ ಸಭೆಗೆ ಬೈದರು ನಿಖಲ ಅಭಿಪ್ರಾಯ ಎಲ್ಲ ನಮಗೆ ಅವಶ್ಯಕತೆ ಉಂಟು ಇನಿ ಹಿಂದೂ ಸಮಾಜ ಅತರ ಈ ದೇಶ ಪನ್ಪೇರದೆ ವಿಶ್ವಗುರು ಆಪುಂಡು ಕೇವಲ ಅಭಿವೃದ್ಧಿ ಮಂತ್ರನ ವಿಶ್ವಗುರು ಆಯ್ರ ಸಾಧ್ಯ ಉಂಡ ಸಾಧ್ಯನೇ ಏಪ ವಿಶ್ವಗುರು ಆಪುಂಡು ಪನ್ನಾಗ ಪ್ರತಿಯೊರು ಹಿಂದೂ ಸಮಾಜದ ಬಂಧುಲ ಯಾನು ಒಟ್ಟಿಗೆ ಉಲ್ಲ ಕೈತಲ್ದಿಲ್ಲದ ಹಿಂದುಲ ಎನ್ನ ಸಂಬಂಧದ ಈ ಭಾಗದ ಪ್ರತಿಯೊರಿಯೆಲ್ಲ ಹೆಂಗೆ ಒಂಜೆ ಪನ್ಪನಂಚಿನ ಭಾವನೆ ಬತ್ತನ ಮಾತ್ರ ಈ ದೇಶ ವಿಶ್ವಗುರು ಆಯ್ರ ಸಾಧ್ಯ ಅದಕ್ಕೋಸ್ಕರ ಈ ಹಿಂದೂ ಸಮಾಜನ ಒಟ್ಟಿ ಮನ್ಪೆರೆಗೋಸ್ಕರ ಇನ್ನು ಹಿಂದೂ ಸಮಾವೇಶನು ಈ ಭಾಗದ ಕಾರ್ಯಕರ್ತರು ದೀವಂದಿರು ನಮ್ಮ ಇಡೀ ಈ ಸಭೆಗೂ ಭಾಗವಹಿಸಿದ ನಮ್ಮ ಈ ಸಭೆಯ ಮೂಲಕ ಇನ್ನು ನಮ್ಮ ಒಂದು ಸಂಕಲ್ಪ ಮನ್ಪುಗ ಫೆಬ್ರವರಿ 5 ತಾರೀಕು ದಾನಿ ಯಾನು ಓವೇ ಒಂಜು ಕಾರ್ಯಕ್ರಮನ ಯಾನು ದೀಪುಜಿ ಯಾನು ಓ ಕಾರ್ಯಕ್ರಮಗಳು ಯಾನು ಭಾಗವಹಿಸುಜಿ ಎನ್ನ ಇಲ್ಲದ ಕಾರ್ಯಕ್ರಮ ಇತ್ತಲ್ಲ ಐನು ಆ ಕಾರ್ಯಕ್ರಮವನ್ನು ದುಂಬು ಪಾಡುವೆ ಎನ್ನ ಇಲ್ಲ ಕೈತಲ್ದ ಏನು ಈ ಕಾರ್ಯಕ್ರಮಗಳು ಎತ್ತೊಂದು ಬರ್ಪೆ ಏನೋ ಸಂಬಂಧಕ್ಲೇನು ಯಾನು ಈ ಕಾರ್ಯಕ್ರಮಗಳು ಎತ್ತೊಂದು ಬರ್ಪೆ ಈ ಕಾರ್ಯಕ್ರಮನು ಯಶಸ್ವಿ ಮನ್ಪುವೆ ಇಡೀ ಸಮಾಜದ ರಕ್ಷಣೆಗೋಸ್ಕರ ಬೇಲೆ ಮನ್ಪುನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಒಟ್ಟಿಗೆ ಯಾನು ಉಲ್ಲೆ ಪನ್ಪುನಂಚಿನ ಆ ಸಂಕಲ್ಪನ ನಮಗೆ ಇನಿ ಮನ್ಪಡಾಪುಂಡು ಇನಿ ನಿಕ್ಲಿಗೆ ಆಲೋಚನೆ ಎಲ್ಲ ಬರು ಹಿಂದೂ ಪ್ರಾಬಲ್ಯ ಎತ್ತಿನ ಊರುಡು ಮಕ್ಳಿಗೆ ದಾಯಕ ಅವಶ್ಯಕತೆ ಉಂಡು ಈ ಸಮಾವೇಶದ ಅವಶ್ಯಕತೆ ಉಂಡ ಮೂಲ ಎಂಕ್ಲಿಗೆ ಬೇರೆಲ್ಲ ಉಪದ್ರೆಜ್ಜಿ ಬೇರೆಲ್ಲ ಉಪದ್ರೆಜ್ಜಿ ಮೂಲ ಎಂಕ್ಲಿ ಕ್ರಿಶ್ಚನ್ ದಕ್ಲ ಉಪದ್ರೆಜ್ಜಿ ಆಡಲ್ಲಿ ದಾಯಗೋಸ್ಕರ ಮೂಲ ಸಮಾವೇಶದ ಅವಶ್ಯಕತೆ ಇನಿ ಪ್ರಸ್ತುತ ಸನ್ನಿವೇಶ ನಡಪುನಂಚಿನ ಒಂಜೊಂಜಿ ಘಟನೆಲು ಎಲ್ಲ ಕೊಟ್ಟಾರದ ನಮ್ಮ ಇಲ್ಲಗ್ಲ ಬರ್ರೆ ಅವು ಇನಿ ಇಡೀ ದೇಶದ ಮುಸಲ್ಮಾನರನ್ನ ಅಥವಾ ಅಲ್ಪಸಂಖ್ಯಾತನ ಸಂಖ್ಯೆ ಎತ್ತಕ್ಕೆ ಅನ್ನಾಗ ಒಂದು 30%ಗೆ ತಿರ್ತು ಬಂದಾಗ ಕರ್ನಾಟಕ ಬಂದಾಗ ಅಲ್ಪಸಂಖ್ಯಾತರ ಸಂಖ್ಯೆ ಎತ್ತಕ್ಕೆ ಅನ್ನಾಗ 35%ಗೆ ಕರ್ನಾಟಕದ ನಮ್ಮ ಜಿಲ್ಲೆಗೆ ಬಂದಾಗ ಅಲ್ಪಸಂಖ್ಯಾತರ ಸಂಖ್ಯೆ ಸುಮಾರು 40-50%. ಐಟು ರಡ್ಡು ವಿಧಾನಸಭಾ ಕ್ಷೇತ್ರ ಬಂಟ್ವಾಳ ಬಕ್ಕ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಇನಿ ನಮ್ಮ ನೆಟ್ಟು 50-50 ಆಡೆ ಮುಟ ಬರ್ತದೆ ಇನಿ ಓಲಾ ಕಾಶ್ಮೀರ ನಡೀತಿನ ಬಾಂಬ್ ಬ್ಲಾಸ್ಟ್ ಆದಪ್ಪು ಅಥವಾ ಓಲಾ వచ్చి ಪಾಕಿಸ್ತಾನ ಅಫ್ಘಾನಿಸ್ತಾನ ಆಪಣ ಬಾಂಬ್ ಬ್ಲಾಸ್ಟ್ ಇನಿ ನಮ್ಮ ಹೃದಯ ಭಾಗದ ಬತ್ತ ಮುಟ್ಟುದುಂಡು ಇನಿ ಎಲ್ಲ ನಮಕ್ ಕೊಟ್ಟಾರಡೆ ನಮ್ಮ ದಾದ ಇನಿ ಜೀವನ ಮಂತೊಂದುಲ್ಲನ ಇನಿ ನಮ್ಮ ಹಿರಿಯಕಲು ಮಂತದಿನಿ ಈತೆ ಕೊಟ್ಟಾರಡೆ ನಮಗೆ ಇಲ್ಲು ಮಾತ್ರ ಮಂತದಿನಿ ಬೇತ ದೇಶ ನಮಗೆ ಓಲ ಇಲ್ಲು ಜಾಗ ಮಂತ್ ಕೊಡ್ತಿಜೇರು ಎಲ್ಲ ಮೂಲ ದಾಲ ಅನ್ಯಾಯ ಆಂಡ್ ಅಥವಾ ನಮ್ಮ ಮಿತ್ತ ದಾಲ ದೌರ್ಜನ್ಯ ಆಂಡ್ ನಮ್ಮ ಓಡೆ ಬಲಿಪೋಡು ಒಂಜ ನಮ್ಮ ಸುದೇಕಲಾಗಡು ಸೈ ಹೊಡತ್ತಂದೆ ಬೇತ ನಮಗೆ ದಾಲ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಇತ್ತೇನೆ ನಮ್ಮ ಹಿಂದೂ ಸಮಾಜ నేను ಜಾಗೃತಿ ಮನ್ಪೋಡು ಹಿಂದೂ ಸಮಾಜದ ಪ್ರತಿ ಒರಿಯಲ್ಲ ಇನಿ ಒರಿಯೋಡು ನಮ್ಮ ಹತ್ತನು ನಮ್ಮ ದುಮ್ಮದ ಪೀಳಿಗೆ ಅಕ್ಲಮ ಪೀಳಿಗೆ 5 ವರ್ಷ 100 ವರ್ಷ ಹಿಂದುಲಾದೇವ್ ಪೋಡು ನಮ್ಮ ಭಾಗದ ದೈವಸ್ಥಾನ ಪೂರ ಅವು ಅಂಚನೆ ಪೋಡು ಈ ಭಾಗದ ರಾಪುನ ಧ್ವಜ ಕೇಸರಿ ಆದು ಪೋಡಂಡ ಇನಿ
ನಮ್ಮ ಮಾತೆರಲ ಜಾಗೃತಿ ಆಂಡ ಮಾತ್ರ ಅವು ಆಯರ ಸಾಧ್ಯ ಪನೊಂದು ನಿಕ್ಲ ಪೂರೇನಲ ಈ ಅವಶ್ಯಕತೆ ಈ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಗುಂಡು ಐಗೋಸ್ಕರ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮೂಲದಾದ ಬೇಲೆ ಮಂದೊಂದುಂಡ ಐಕ್ ನಿಕ್ಕಲು ಅಕ್ಲಿಗೆ ಬೆರಿ ಸಹಾಯ ಬಂತದ್ದು ಬೆರಿ ತಟ್ಟದು ಅಕ್ಲಿಗೆ ಪ್ರೋತ್ಸಾಹ ಮನ್ಪುಲೆ ಅಕ್ಲಿಗೆ ಸಹಕಾರ ಮನ್ಪುಲೆ ಓಲ ತಪ್ಪಾದಿತ್ತನ ಐನ ಅಕ್ಲಿನ ಲೆತ್ತದು ಅಕ್ಲಿಗೆ ತಿಳುವಳಿಕೆ ಕೊರ್ಪುನಂಚಿನ ಬೇಲೆ ಮನ್ಪುಲೆ ಪನೊಂದು ಈ ಹಿಂದೂ ಸಮಾಜದ ಯಶಸ್ಸುಗು ನಿಕ್ಲು ಮಾತೆರ್ಲ ಕೈ ಜೋಡಿಸದು ಒಂಜಿ ಕೊಟ್ಟಾರದ ವಾಗಡು ಒಂಜಿ ಅಭೂತಪೂರ್ಣವಾಯಿನ ಒಂಜಿ ಕಾರ್ಯಕ್ರಮ ಆಂಡಿಗೆ ಪನ್ಪುನಂಚಿನ ಆ ಪಾತೆರನ್ನು ಅಲ್ಲ ನಿರ್ಮ ಬರ್ಪುಳಕ ಮಂತದು ಇಡೀ ಹಿಂದೂ ಸಮಾಜ ಅವನಿತ್ತಿನ ಸಮಯಡು ನಮ್ಮ ಕುಡ್ಲದ ಕೇಂದ್ರ ಮೈದಾನಕ್ಕೆ ನಮ್ಮ ಮಾತ ಬಸ್ ಮಂತೊಂದು ಅಡೆ ಪೋಂದಿತ್ತ ನಮಗೆ ದಾಲ ಬೇಲೆಜ್ಜಾಂಡು ನಮಗೆ ಬಸ್ ಮನ್ ಪೊಡಿತ್ತಂಡು ಬಸ್ಸಕ್ಕೆ ಕಾರ್ಯಕರ್ತರೇನತ್ತನ ಜನಕ್ಲೇನು ಲೆತ್ತೊಂಬರೊಡಿತ್ತಂಡು ಲೆತ್ತೊಂಬತ್ತದು ನಮ್ಮ ಇನಿ ಐನಿಕ ಕೇಂದ್ರ ಮೈದಾಗ ಪೋಡಿತ್ತು ಆಂಡ ಇನ್ನಿತ ಬದಲಾಗಿನ ಕಾಲಡು ಈ ಕೊಟ್ಟಾರದ ಈ ಮಣ್ಣು ದಾದನ ಆ ಬಾಕಿ ಮಾರದ ಆ ಕಂಡಗೆ ಇನಿ ಕುಡ್ಲದ ಬೇತೆ ಊರುಡು ಇನಿ ಈ ಸಮಾವೇಶಕ್ಕೋಸ್ಕರ ಜನ ಬರೋದಿಲ್ಲ ಅದಕ್ಕೋಸ್ಕರ ನಮಗೆ ಮಸ್ತ್ ಬೇಲೆ ಉಂಡು ಪಿದಕ್ಲೇನು ಎದ್ಕೊಲ್ನಲ್ಲ ಬೇಲೆ ಉಂಡು ಐತೊಟ್ಟಿಗೆ ಆ ಸಮಾವೇಶನ ಯಶಸ್ಸು ಮನ್ಪುನಂಚಿನಲ್ಲ ಬೇಲೆ ಇನಿ ನಮ್ಮ ಈ ಮುಲ್ಪ ಸೇರಿದಿನಕ್ಲೆಗೆ ಪ್ರತಿಯೊರಾಗಲೂ ಉಂಡು ಅದಕ್ಕೋಸ್ಕರ ಪ್ರತಿ ರಿಕ್ಲೇಡ ಪಿರೋರ ವಿನಂತಿ ಮಂತೊಂದಿಲ್ಲ ಈ ಕಾರ್ಯಕ್ರಮನ ಯಶಸ್ಸು ಮನ್ಪುಲೆ ಇನಿ ಮುಲ್ಪ ಈ ದಾದ ಈತ ಜನ ಸೇರ್ದಾರ ಈತನಕ್ಲೆ ಸೇರ್ದಿನಕ್ಲೆಗೆ ಪ್ರತಿ ಒರೆಯಾಗಲ ಒಂಜಿ ಜವಾಬ್ದಾರಿಯಿಂದ ಎತ್ತೊಂದು ಆ ಕಾರ್ಯಕ್ರಮನ ಯಶಸ್ವಿ ಮನ್ಪುನಾಥ ತಾಕತ್ತುಂಡು ದಯಗೊಂಡಾಗ ಈ ಭಾಗದ ಮಸ್ತು ಜನ ಇಂಚಿನ ನಮ್ಮ ಬಂಧುಲ್ಲ ಬೇತೆ ಅಕ್ಲ ಸಮಸ್ಯೆ ಅಕ್ಲ ಕಾರ್ಯಕ್ರಮ ನಿರ್ಮಿತ ಅಕ್ಲ ಇನಿ ಕಾರ್ಯಕ್ರಮ ನಮ್ಮ ಇನಿ ಪೂರ್ವ ಸಭೆಗೆ ಬೈಜೇರಿ ಈ ಬೈದಿನ ಏತು ನಮ್ಮ ದಾದ ಬಂಧುಲುಲ್ಲನ ಅದು ಮಾತೆರ್ಲ ಒಟ್ಟಿಗೆ ಸೇರ್ಂಡ ನಮ್ಮ ದಾದ ಎನ್ನದ ಏತು ಜನ ಆಪುಂಡು ಬಂದ ದಾದ ಎನ್ನದನ ಹಿಡಿದಲ್ಲ ಜಾಸ್ತಿ ಸಂಖ್ಯೆಡು ಇನಿ ಜನ ಆಪುಂಡು ಇಕ್ಕೆ ನನ್ನ ನಿಕ್ಲೇಡ ಅಭಿಪ್ರಾಯ ಒರೆಯವರನ್ನ ಅಭಿಪ್ರಾಯ ಕೇಂದ್ರ ಇಪ್ಪುಂಡು ಯಾಕೆ ಒರೆಯವರೇ ನಿಕ್ಲೆಗೆ ಪೂರಕವಾಯಿನ ಎಡ್ಡ ರೀತಿಯ ಅಭಿಪ್ರಾಯ ಎಂಕುಲು ಯಾನ್ ಅನೆಕ್ಕೋಸ್ಕರ ಆ ಸಮಾವೇಶಕ್ಕೋಸ್ಕರ ಏತು ಸಮಯ ಕೊರ್ಪೆ ಏತು ಬೇಲೆ ಮನ್ಪೆ ಐನು ಪಂದು ಆ ಸಮಾವೇಶನ ಯಶಸ್ವಿ ಮನ್ಪುಗ ಪಂದು ಕೊಟ್ಟಾರ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರು ಲೋಕೇಶ್ ಶೆಟ್ಟಿ ಗುರಿಕಂಡ ಫೆಬ್ರವರಿ 5 ತಾರೀಕಿಗೆ ನಡಪನ ಕಾರ್ಯಕ್ರಮದ ಬಗ್ಗೆ ಪೊಲವು ಕೊರಿಯರು 8 ಗಂಟೆಗೆ ಸತ್ಯನಾರಾಯಣ ಪೂಜೆ ಅವಳು ಆ ಒಂದು ಪುಂಡು ಮೂರು ನಮ್ಮ ಉರುಸ್ಟೂರು ಹೊಡೆದು ಮೆರವಣಿಗೆ ಸ್ಟಾರ್ಟ್ ಆದುಪುಂಡು ಈ ಮೆರವಣಿಗೆ ಅಲ್ಪ ರೀಚ್ ಆಪಿನೇ ಸಾಧಾರಣ ಒಂಜೆರಡು ಗಂಟೆ ಬೋಡಾದ ಆ ಟೈಮ್ 1 ಗಂಟೆ ಅವಳು ರೀಚ್ ಆಪಿನ ಟೈಮ್ ಪೂಜೆ ಮಹಾಪೂಜೆ ರೀಚ್ ಆಪಿನೇ ಮಹಾಪೂಜೆ ಆಯ್ಬಿಟ್ಟಿಗೆ ಸಭಾ ಕಾರ್ಯಕ್ರಮ ಪೂಜೆಯ ಬಗ್ಗೆ ಪ್ರಸಾದ ವಿತರಣೆ ಉಂಡು ಆ ಸಭಾ ಕಾರ್ಯಕ್ರಮ ಹೊಡೆದು ಬೊಕ್ಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ತೀತ ಪ್ರಸಾದ ವಿತರಣೆ ನಮ್ಮ ಮನ್ಪೋಡೆ ಆಪುಂಡು ದಯಬಂಡ ಅಕ್ಲು ಪ್ರಸಾದ ಕೆಲವರು ಕಾತುಕೊಳ್ಳೇರು ಅಂಥದ್ದು ಪುನಃ ನಮ್ಮ ಒನ ಸ್ವಲ್ಪ ತಿಂಡ ಮೂರು ಸಭಾಕಾರ ಗೊಂದಲ ಆಪುಂಡು ದಯದ ಬಣ್ಣಗ ಜನಗಳು ಇಂಚು ಒಪ್ಪೇರು ಗೊಂದಲ ಆಪುಂಡು ನಮ್ಮ ಅದಕ್ಕೋಸ್ಕರ ಸಭಾ ಕಾರ್ಯಕ್ರಮದ ಬೊಕ್ಕ ಅನ್ನ ಸಂತರ್ಪಣೆ ತೀಗೊಂದಿಲ್ಲ ಐದು ಬೊಕ್ಕ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಜಿಲ್ಲಾ ಬಜರಂಗದಳ ಸಹ ಸಂಚಾಲಕರು ನವೀನ್ ಮೂಡುಶೆಡ್ಡೆ ಮಣ್ಣಗುಡ್ಡೆ ಪ್ರಖಂಡ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷರು ವಸಂತ್ ಶೇಟ್ ಕಾರ್ಯದರ್ಶಿ ಸತೀಶ್ ಶೆಟ್ಟಿ ನೆಕ್ಕಿಲ ಬಜರಂಗದಳ ಸಂಚಾಲಕರು ಸುನಿಲ್ ಪಾಲ್ದಡಿ ಪ್ರಧಾನ ಕಾರ್ಯದರ್ಶಿ ಸತೀಶ್ ಶೆಟ್ಟಿ ಸಭೆಟ್ ಪಾಲ್ಪಡೆದು ಸಲಹೆ ಸೂಚನೆ ಕೊರಿಯರು ಅರ್ನೊಂಜಿ ಮಾರ್ಗದರ್ಶನ ಅಂಚನೆ ಎಂಗಲ್ನ ಆಶಾ ಮೇಡಮ್ ಸೊ ಇನಿ ಯಾರು ಎಂಗಳೊಟ್ಟಿಗೆ ಇಜ್ಜೇರಿ ಎಂಗ್ಲಿಗೆ ಇನಿ ಸಂಸ್ಕಾರ ಕಲ್ಪದಿನಾರು ಸೊ ಇರ್ದದ ದಾಮೋದರ್ ಸರ್ ದಯಮಲ್ತದ ಇರ್ನ ಅಭಿಪ್ರಾಯದ ಒಟ್ಟಿಗೆ ಎಂಕುಲಿ ಒಂಜಿ ಅಭಿಪ್ರಾಯದ ಕಾರ್ಯಕ್ರಮನ ಆರಂಭ ಮಲ್ತೊಂದಲ್ಲ. ಪ್ರಥಮ ಹಿಂದೂ ಸಮಾಜೋತ್ಸವದ ಬಗ್ಗೆ ಉಲ್ಲೇಖ ಮಾಡಿದ್ದು ರೈಗಳು ನೆನಪು ಮಾಡಿದ್ದು ಖಂಡಿತವಾಗಿ ಹೌದು. ಇಡೀ ಮನೆಗಳನ್ನು ಎಬ್ಬಿಸಿ ಹೊರಡಿಸುವಂಥದ್ದು ನೆನಪಾಗ್ತಾ ಇದೆ. ನಮ್ಮಿಂದ ಪ್ರತಿ ಮನೆ ಸಂಪರ್ಕ ಇದು ಮುಖ್ಯ. ಪ್ರತಿ ಮನೆ ಸಂಪರ್ಕ ಅಲ್ಲಿಂದ ಪ್ರಾರಂಭ ಆಗಬೇಕಾದ್ದು. ಈ ಒಂದು ಉದ್ದೇಶ ಇಟ್ಕೊಂಡು ಈ ಕಂಡ ಸಮಿತಿ ಇಂಥ ಒಂದು ಬೃಹತ್ ಕಾರ್ಯಕ್ರಮದ ಯೋಜನೆ ಹಮ್ಮಿಕೊಂಡದ್ದು ನೋಡೋದು ತುಂಬ ಖುಷಿಯಾಗುತ್ತೆ. ಇದು ಸಂಪೂರ್ಣ ಯಶಸ್ವಿ ಆಗಲಿ, ಇದಕ್ಕೆಲ್ಲರೂ ಕೂಡ ಸಹಕಾರ ಕೊಡೋಣ. ಎಲ್ಲ ಕಂಡ ಸಮಿತಿಗಳು ಪ್ರಖಂಡ ಸಮಿತಿಗಳು ಇದರ ಜೊತೆ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳುವಂಥ ವಿನಂತಿಯೊಂದಿಗೆ ಎಲ್ರಿಗೂ ನಮಸ್ಕಾರಗಳು. ಸೊ ದಯಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಾವು ಇಡಬೇಕು. ಇದರ ಯಶಸ್ಸಿಗೆ ನಿಮ್ಮ ಒಂದು ಸಲಹೆ ನಮಗೆ ಬೇಕು. ನಾಡ್ದು ನಡೆಯುವಂತಹ ಮೆರವಣಿಗೆಗೆ ಇರ್ಬೋದು,
ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇತ್ತೆ ಇಂದೆಕ್ ಪಿದರ್ದು ಒಟ್ಟು ಸೇರ್ದು ಮನ್ಪೆರ ಪಿದರ್ದೇರು ಆಂಡಲ ಎಂಕುಲು ಮುರನಿ ದಿಂಚಲ ಯಾನಕಲೊಟ್ಟಿಗೆ ಉಲ್ಲೆ ಆ ಜಾಗದನ್ನೆಲ್ಲ ಪೂರಾ ಲೆವೆಲ್ ಮಂತದ ಮಾತಾ ಕೊಡ್ತೆ ಕುಡತೆ ಎಲ್ಲ ಕಾಂಡೆ 10 ಗಂಟೆಗೆಲ್ಲ ಈಗ JCB ಪಾಡೊಂದಿಲ್ಲ ಮುರಂಚಲ ಯಾನಕಲ ಒಟ್ಟಿಗೆ ಉಲ್ಲೆ ನನ್ನಲ್ಲ ಎಂಕುಲು ಎಂಕಲ್ಲ ಕಾರ್ಯಕ್ರಮ ಇತ್ತೆ ಎಂಕುಲು ಎಲ್ಲಿರ್ದೆ ಸ್ಟಾರ್ಟ್ ಮಂತದ ಎಂಕಲ ಕಾರ್ಯಕರ್ತೆ ಮಾತೆಲ್ಲ ಉಲ್ಲೇರಿಂದೆ ತೊಟ್ಟಿಗೆನೆ ಎಂಕುಲು ಇಲ್ಲಿ ಸಂಪರ್ಕ ಬೇತೆ ರೀತಿದ ಉಂಡು ಆ ಸಂದರ್ಭದ ಎಂಕಲು ಈ ಸಂಪರ್ಕ ಈ ನೆಲ್ಲ ಎಂಕಲು ಪಂಪ ಹಿಂದೂ ಪಂಡ ನಮ್ಮನೆ ಬೂತು ಪೂತು ಎಂಕುಲು ಪೋಂದುಲ್ಲ ಎಂಕುಲು ಬೊಕಂದು ಎಡ್ಡೆ ಕಾರ್ಯಕ್ರಮ ಬೊಕ ಎಂಕಲ್ನ ಪ್ರತಿ ಇದೆನ್ನೆಲ್ಲ ಪೋಸ್ಟರ್ದಲ್ಲ ಪೂರ ಎಂಕುಲು ಎಲ್ಲನೇ ಮುದನೆ ಪಂತ ಐತೆ ಎಲ್ಲ ಬೂರುಂಡವು ಅವಲ ಎಂಕುಲು ಪ್ರತಿ ಒರಿಯಡಲ ಪನ್ನೊಂದುಲ್ಲ ಪ್ರತಿ ಉರುವಷ್ಟೋರುಡು ಗ್ರೌಂಡ್ ದೀತೆ ಎಂಕಲ್ಲ ಮೆರವಣಿಗೆ ಪೋಪುಂಡು ಐಟ್ ಎಂಕಲ್ಲ ಹೆಚ್ಚಿನ ಸಂಖ್ಯೆ ಎಂಕಲ್ಲ ಮಹಿಳೆಯರಿಗೆ ಯಾನು ಮನ್ಪೋನ ಸಮ್ಮತಿ ಒಟ್ಟಿಗೆ ಪಂಚಮುಖಿ ಬಳಗದ ಅಧ್ಯಕ್ಷ ಅರುಣ್ ಸರ್ ಉಳ್ಳೇರು ಸಂಘ ಸಂಸ್ಥೆದ ಏರ್ ಪ್ರತಿನಿಧಿ ಉಳ್ಳೇರು ದಯಮಲ್ತದ ನಿಖಲ್ ಒಂಜಿ ಅಭಿಪ್ರಾಯ ಪೋಡು ನಿಖಲ್ ಈ ಒಂಜಿ ಹಿಂದೂ ಸಮಾವೇಶಕ್ಕೆ ಎಂಚ ನಿಖಲ್ನ ಸೈಡ್ ಇರದ ಸಹಕಾರ ಮನ್ಪೊಲಿ ಅಂಡ್ ಅಂಚನೆ ಎಂಕುಲು ಎಂಚ ಬೆನ್ ತುಂಬುಕೊನೊಲಿ ಪನ್ನೇನು ನಿಖಲ್ ಅಭಿಪ್ರಾಯ ఆయనತ್ತು ಸಂಕೀರ್ಣ ಸೇರಾದಿಲ್ಲ ಬರ್ಪಿನ ಪ್ರಯತ್ನ ಬಂದು ಪ್ರತಿ ಒರಿಯಾಗಲ ಎಂಕಲು ಪ್ರಚಾರ ಇಲ್ಲಿ ఆయనತ್ತು ಪ್ರಚಾರ ಬಂತದ್ದು ಎಂಗಲ ಕಾರ್ಪೊರೇಟರ್ ಅರೊಟ್ಟು ಸೇರೊಂದು ಎಂಕುಲು ಏತು ಜನ ಆಪಡ ಆತ ಜೊತೆ ಒತ್ತದು ಶಿಸ್ತುಬದ್ಧ ಮೆರವಣಿಗೆ ಪೋಯರ ಎಂಕುಲು ನಿಖಲೊಟ್ಟು ಕೈ ಜೋಡಿಸ ಬಂದು ಕೇಳೋದು ಎಂಕುಲು ಹಿಡ್ದು ಏತು ಆಪುಂಡು ಆತ ಸಹಕಾರ ಎಂಕುಲು ಸಂಪೂರ್ಣವಾದ ಕೊರಪ ನಿಕ್ಲಿಗೆ ಅವೇ ಬಕ್ಕ ಪೂರ ಏತು ಜನ ಸೇರಾಯರ ಆಪುಂಡು ಆತ ಜನ ಎಂಕುಲು ಸೇರಾವನ್ನ ಅಂಚಿನ ಒಂಜಿ ಕಾರ್ಯಕ್ರಮ ದಿವಂದ ಚೆಂಡದಲ್ಲ ವ್ಯವಸ್ಥೆಯನ್ನು ಮಂತ್ಪ ಸಂಪೂರ್ಣ ಸಹಕಾರ ಕೊರಪು ನಮ್ಮ ಸಂಪರ್ಕ ಮಂತ್ರ ಜನ ಸೇರಿ ಬಂದ ಅಭಿಪ್ರಾಯ ಸಂಪೂರ್ಣ ಬೆಂಬಲ ಉಂಡು ಅಂಚನೆ ಎನ್ನ ಒಂಜಿ ವಿಜ್ಞಾಪನೆ ದಾನೆ ಬಂಡ ನಮ್ಮ ಈ ಎಲ್ಲ ಸಮಾವೇಶ ಮೆರವಣಿಗೆ ಉಪ್ಪುನಗಲ ನಮ್ಮ ಇಲ್ಲದ ಜೋಕ್ಲೆಲ್ಲ ನಮ್ಮಲ್ಲಿ ತಂದು ಬರೋಡು ದಯಬಂಡ ಜೋಕ್ಲೆಗ್ಲ ಹಿಂದುತ್ವ ಇಂಚಿನ ಬಂಡದು ಎಲ್ಲೆಡೆ ಗೊತ್ತಾವಡು ದಯಬಂಡ ನಮ್ಮ ಒಂಜಿ ಗಂದುವೆ ಉಂಡು ಒಂಜಿ ಪಾತ್ರೆನೇ ಉಂಡು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಬಂಡದು ಆ ಒಂಜಿ ಹಿಂದುತ್ವದ ನಮ್ಮ ಬೀಜ ಎಲ್ಲಿ ಉಪ್ಪುನಗಲಿ ನಮ್ಮ ಬಿತ್ತದು ಬರೋಡು ಅಂಚಾಂಡ ಮಾತ್ರ ನಮ್ಮ ರಾಷ್ಟ್ರ ದುಂಬು ಹಿಂದೂ ರಾಷ್ಟ್ರ ಅದು ಉರಿವು ಇಂದು ಎನ್ನ ಒಂಜಿ ವಿಜ್ಞಾಪನೆ ಅಂಚನೆ ಒಂಜಿ ನಿಖಲೊಂಜಿ ಅಪ್ಪನೆ ಕೊರನು ಇತ್ತೇನೆ ಪಂಪೇನೆ ಅಂಜನೆ ಮಾತಾಡಲ್ಲ ಒಂಜಿ ವಿಜ್ಞಾಪನೆ ದಾನೆಂದು ಬಂಡ ನಮ್ಮ ಬರ್ಪುನ ಫೆಬ್ರವರಿ 11ನೇ ತಾರೀಕಿಗೆ ಮಂದಾರಬೈಲು ಕೊಂಚಾಡಿದ ಮಂದಾರಬೈಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಡು ಶ್ರೀನಿವಾಸ ಕಲ್ಯಾಣೋತ್ಸವ ಒಂಜಿ ಮನ್ಪೊಡು ಬಂಡ ತೀರ್ಮಾನ ಮಂತುಂಡು ಈ ಒಂಜಿ ಕಲ್ಯಾಣೋತ್ಸವ ಒಟ್ಟಿಗೆ ಒಂದು 3 ದಿನದ ಪ್ರೋಗ್ರಾಮು ಫೆಬ್ರವರಿ 9, 10, 11 ಈ 3 ದಿನದ ಪ್ರೋಗ್ರಾಮು ಸುರುತ ಫೆಬ್ರವರಿ 9 ತಾನಿ ಗಣಯಾಗಲ ಬೊಕ್ಕ ಹೊರೆಕಾಣಿಗಲ ಸಮರ್ಪಣೆ ಉಂಡು ಅಂಜನೆ 10ನೇ ತಾರೀಕು ದಾನಿ ಶತಚಂಡಿ ಯಾಗ ಉಂಡು ಅಂಜೆ 11ನೇ ತಾನಿ ಶ್ರೀನಿವಾಸ ಕಲ್ಯಾಣೋತ್ಸವ ಉಂಡು ಕಾಂಡೆ ವರ್ಮ ಗಂಟೆ ಹಿಡಿದು ಬೈಯಡು ವರ್ಮ ಗಂಟೆ ಮುಟ್ಟ ಇದಕ್ಕೆ ಉದ್ದೇಶ ದಾನೆಂದು ಬಂಡ ಇದು ನಮ್ಮ ಕೊಂಚಾಡಿದ ಮಂದಾರಬೈಲು ದುರ್ಗಾಪರಮೇಶ್ವರಿ ದೇವಸ್ಥಾನ ಸುಮಾರು 9 ವರ್ಷ ಇತಿಹಾಸ ಉಪ್ಪುನಂಚಿನ ದೇವಸ್ಥಾನ ಈ ದೇವಸ್ಥಾನ ಸುಮಾರು 10 ವರ್ಷದ ದುಂಬು ಜೀರ್ಣೋದ್ಧಾರ ಆದಿತ್ತಂಡು ಜೀರ್ಣೋದ್ಧಾರ ಅನಾಗ ದೇಣಿಗೆ ಎಂದು ಬಂಡದು ದೇವಸ್ಥಾನದ ಒಂಜಿ ಸಮಿತಿ ತಿರುಪತಿ ಕ್ಷೇತ್ರ ಉಪವನಾಗ ಅವಳು ಆಕಳು ತಿರುಪತಿ ಕ್ಷೇತ್ರದ ಅರ್ಚಕೆ ದಾನೆಂದು ಬಂಡೇರು ಬಂಡ ಆ ದೇವಸ್ಥಾನದ ಒಂಜಿ ಪರವಾದ ಒಂಜಿ ವೆಂಕಟೇಶ್ವರ ಸ್ವಾಮಿನ ವಿಗ್ರಹನೇ ಆಕಲೆ ಕೊರಿಯೇರು ಅಂಚನೆ ದೇಣಿಗೆ ಎಂದು ಪೋಯಿನ ಆಕಳು ವಿಗ್ರಹ ಒಂದು ಬರ್ತದೆ ಆ ಬ್ರಹ್ಮಕಲಶದ ಟೈಮುಡು ದೇವರನ್ನ ಪ್ರತಿಷ್ಠಾಪನೆ ಬಂತೇರು ಆ ತಿರುಪತಿದ ದೇವರು ಅರ್ಚಕರು ಕೊರ್ಪುನ ಟೈಮುಡು ಒಂಜಿ ಪಾತೆರ ಬಂಡದೇರು ಒಂದು ಪ್ರತಿಷ್ಠಾಪನೆ ಆಯ್ಬೊಕ್ಕ ಅಂದೆ ಕೊಂಜಿ ಮಾತೆಲ್ಲ ಊರ್ದಾಗ್ಲು ಕೂಡ್ದು ಶ್ರೀನಿವಾಸ ಕಲ್ಯಾಣೋತ್ಸವ ಸೇವೆ ಮನ್ಪಲೆ ಬಂಡದು ಅಂಜನೆ ಐಕೊಂಜಿತ್ತೆ ದಿನ ಬರ್ತದುಂಡು ಅಂಜನೆ ಈ ಒಂಜಿ ಕಾರ್ಯಕ್ರಮಕ್ಕೂ ಊರದ ಪರವೂರದ ಭಕ್ತರು ಮಾತೆಲ್ಲ ಸೇರ್ದು ಇತ್ತ ಶ್ರೀನಿವಾಸ ಕಲ್ಯಾಣೋತ್ಸವ ಮನ್ಪುಗ ಬಂಡದು ಒಂಜಿ ತೀರ್ಮಾನ ಮಂತುಂಡು ಅಂಜನೆ ಈ ಒಂಜಿ ಕಾರ್ಯಕ್ರಮಕ್ಕೆ ಎನ್ನ ವಿಜ್ಞಾಪನೆ ದಾನ ಮಂಡ ಎಂಕಲ್ನ ದೇವಸ್ಥಾನ ಒಂಜಿ ಶ್ರೀಮಂತ ದೇವಸ್ಥಾನ ಅತ್ತು ಬಾರಿ ತಕ್ಕ ಮಟ್ಟಿಗೆ ಅಲ್ತಾಡೆಗೆ ಒಂಜಿ ನಡತೊಂದು ಬೋಪುನಂಚಿನ ದೇವಸ್ಥಾನ ಅಂಚನೆ ಒಂಜಿ ಶ್ರೀನಿವಾಸ ಕಲ್ಯಾಣೋತ್ಸವ ಸೇವೆಗೆ ಮಸ್ತ್ ಖರ್ಚುಂಡು ಅನ್ನದಾನ ಗಾವಡು ಬೇತೆ ನಮ್ಮ ಶೀಟ್ ವರ್ಕ್ ಗಾವಡು ಬೇತೆ ಬೇತೆ ಬೇಲೆಗೆ ಈ ಒಂಜಿ ಬೇಲೆಗೆ ನಂಗೆ ತನುಮನ ಧನದ ಸಹಕಾರ ಬೋಡು ಅಂಚನೆ ಮೂಳುಪುನಂಚಿತಿನ ಗಣ್ಯರೆಡ್ಲ ಮೂಳು ಕುಳಿದಿನಂಚಿತಿನ ಮಾತ ಸಂಘ ಸಂಸ್ಥೆದ ಪ್ರಮುಖರೆಡ್ಲ ಕಾರ್ಯಕರ್ತೆಡ್ಲ ಎಂಕ್ಲ ವಿಜ್ಞಾಪನೆ ದಾನಂದು ಬಂಡ ಆಯ್ನಾತ್ ಎಂಕ್ಲೆಗೆ ಸಹಕಾರ ಕೊರಡು ಹೊರಕಾಣಿಕೆ ರೂಪಡುಲ ಎಂಕ್ಲೆಗೆ ಸಹಕಾರ ಬಂತದು ನಿಕ್ಲೆ ದೇವರನ ಕೃಪೆಗೆ ಪಾತ್ರರಾವಡು ಮಂಡದ ಕೇಳೊಂದುಳ್ಳೆ 9ನೇ ತಾರೀಕಿಗೆ ಗುರುವಾರದಾನಿ ಫೆಬ್ರವರಿ 9ನೇ ತಾರೀಕು ಗುರುವಾರದಾನಿ ಬಯ್ಯಗೆ 3 ಗಂಟೆಗೆ ಹೊರಕಾಣಿಕೆ ಮೆರವಣಿಗೆ ನಮ್ಮ ಬ್ರಿಗೇಡ್ದ ಅಶ್ವತ್ಥ ಕಟ್ಟದ ಕೊಂಚಾಡಿ ಉಡುಪಿನ ಬ್ರಿಗೇಡ್ದ ಅಶ್ವತ್ಥ ಕಟ್ಟದ ಅಲ್ಪ ಶುರುವಾಪುಂಡು ಐಕೆ ಆಯ್ನಾತ್ ಸಂಘ ಸಂಸ್ಥೆದಾಕಲು ಎಂಕ್ಲೆಗೆ ಹೊರಕಾಣಿಗೆ ಕೊಡ್ದು
ಎಂಕ್ಲೆ ಸಹಕಾರ ಮನ್ಪಡೊಂದು ಕೇಳೊಂದುಲ್ಲ ಅಂಜನೆ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವ ಸೇವೆ ಇಂಚಿನ ಒಂದು ಬಂಡ ಒಂದು ತಿರುಪತಿ ದೇವರಿಗೆ ವೆಂಕಟರಮಣ ದೇವರಿಗೆ ಕೊರ್ಪುನಂಚಿನ ಅತ್ಯಂತ ಶ್ರೇಷ್ಠ ಸೇವೆ ದೇಶ ವಿಶೇಷ ಹಿಡ್ದು ತಿರುಪತಿ ದೇವಸ್ಥಾನಕ್ಕೆ ಪೂರ ಭಕ್ತರು ಪೂಪೇರು ಕಲ್ಯಾಣೋತ್ಸವ ಸೇವೆ ಮನ್ಪೇರೆ ಅಂಚನೆ ಈ ಒಂಜಿ ಸಂದರ್ಭಡು ನಂಗೆ ನಮ್ಮ ಊರುಡೆ ಒಂಜಿ ದೇವರನ್ನ ಕಲ್ಯಾಣೋತ್ಸವ ಸೇವೆ ಮನ್ಪಡ ಭಾಗ್ಯವೈದಿಂದು ಅಂಜನೇದವರ ಅಂದಕ್ಕೆ ಮಾತಿರ್ಲ ಬರೋಡು ಮಾತ ರೀತಿರ್ಲ ಸಹಕಾರ ಕೊರೋಡು ಒಂಜಿ ಪದ್ಯನೇ ಉಂಡು ವೆಂಕಟೇಶ ಕಲ್ಯಾಣ ವಿಶ್ವದ ಕಲ್ಯಾಣ ಪದ್ಮಾವತಿಯ ಕಲ್ಯಾಣ ಭಾಗ್ಯದ ಕಲ್ಯಾಣ ಬಂಡದು ಅಂಜನೆ ಈ ಒಂಜಿ ಸೇವೆ ಮನ್ಪಡ ಭಾಗ್ಯಲ ನಂಗೆ ಪೂರ ಒದಗದು ಬರ್ತದುಂಡು ಅಂಜನೇದವರ ನಿಖಲು ಮಾತಿರ್ಲ ಬತ್ತದು ಈ ಕಾರ್ಯಕ್ರಮ ಯಶಸ್ವಿ ಆದರೆ ಮಾತ ರೀತಿಯ ಸಹಕಾರ ಕೊರಡು ಮಾಡಿದೆ ಏನು ಮಾತಿರಲ್ಲ ಮನವಿ ಅಂತೊಂದುಳ್ಳೆ ಅಂಚನೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಈ ಒಂದು ಹಿಂದೂ ಸಮಾವೇಶಕ್ಕೆ ಎಂಕಲ್ನ ಘಟಗಡ್ದು ಸಂಪೂರ್ಣ ಬೆಂಬಲ ಉಂಡು ಎಂಕಲ್ನ ಬತ್ತದು ಮಾತ ರೀತಿಯ ಸಹಕಾರ ಕೊರಪ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆವಡು ಈ ಕಾರ್ಯಕ್ರಮದ ಮೂಲಕ ನಮ್ಮ ಹಿಂದೂ ಸಮಾಜ ಒಗ್ಗಟ್ಟಾವಡು ನಮ್ಮ ಹಿಂದೂ ಸಮಾಜದ ಶಕ್ತಿ ಪ್ರದರ್ಶನ ಎಲ್ಲ ನೀವು ಅನುಭವ ಮಾಡದು ಸಾರತ್ತ ಆಜಿನೂದಿಲ್ಲುಂಡುಗೆ ದಯಬಂಡ ಆತಿಲ್ಲಾಗ ನಗರ ಭಜನೆಗೆ ಬೋಪೇರು ಅದೇ ಅಧ್ಯಕ್ಷರೇ ಸರಿ ಅದ ಆ ಸಾರತ್ತ ಆಜಿನೂತ ಇಲ್ಲಾಗ ಫಸ್ಟ್ ಮುಟ್ಟೋಡು ಐದು ಪಕ್ಕ ಅಶೋಕ್ ನಗರ ಆದಪ್ಪು ಕೋಡಿಕಲ್ಲ ಆದಪ್ಪು ಈ ಭಾಗದ ಪ್ರತಿ ಇಲ್ಲಾಗ ಚಿಳಿಂಬಿ ಆ ಪ್ರತಿ ಇಲ್ಲಾಗ ಮುಟ್ಟೋಡು ಅಂಚಾದ ಆ ಕರಪತ್ರ ನಮೈತ್ಯ ಮಲ್ತಿನದಾದ ಆಮಂತ್ರಣ ಪತ್ರಿಕೆ ಉಂಡ ಅವೇನು ನಮಕ್ ಆತ್ತು ಸಂಖ್ಯೆಡು ಮಲ್ಪೆರ ಸಾಧ್ಯ ಇಜ್ಜಿ ಅಂಡ್ ಎಲ್ಲೇ ಒಂಜಿ ಕರಪತ್ರ ಮಲ್ತದು ಒಂಜಿ ಭಾರತ್ ಮಾತೆನ ಒಂಜಿ ಸ್ಟಿಕ್ಕರ್ ಮಲ್ತದು ಪ್ರತಿ ಇಲ್ಲಾಗಲ ಆ ಸ್ಟಿಕ್ಕರ್ ಅಂಟೋಡು ಪ್ರತಿ ಇಲ್ಲಾಗ ಆ ಸ್ಟಿಕ್ಕರ್ ಬಾಡೋಡು ಪಕ್ಕ ಆ ಕರಪತ್ರನ ಪ್ರತಿ ಇಲ್ಲಾಗಲ ಮುಟ್ಟವನ ಬೇಲೆ ಅವಳು ಅಂಚಾದ ಈ ಬೈಠಕ್ ಈ ಸಭೆ ಮುಗಿವಕ್ಕ ಈ ಮೂಲ ಬೈದಿನ ಪ್ರತಿ ಸಂಘ ಸಂಸ್ಥೆದ ಪ್ರಮುಖರನ್ನೊಂಜಿ ಸೇರ್ಪದು ಏರೇರು ವಾವ ಬಾಗಡು ಸಂಪರ್ಕ ಮಲ್ಪುನು ಅವೇನು ಫಸ್ಟ್ ನಮ್ಮ ನಿಶ್ಚಯ ಮಲ್ಪೋಡು ಇಜಿಂದ ಫ್ಲೆಕ್ಸ್ ಮಸ್ತ್ ಬಾಡೋಲಿ ನೂದು ಬಾಡೋಲಿ ಆಂಡ ಆರು ಹಿರಿಯರು ಬಂಡೇರು ಪ್ರತಿ ಇಲ್ಲು ಇಲ್ಲಾರ್ದು ಸಂಪರ್ಕ ಪ್ರಾರಂಭ ಆಡೋದು ಆ ಸಂಪರ್ಕ ಆಂಡ ನಮಕ್ ಸುಮಾರು ಒಂಜಿ 510,000 ಸಂಖ್ಯೆ ಖಾಲಿ ಈ ಭಾಗದನೇ ನಮ್ಮ ಸೇರ್ಪೋಲಿ ಬೇತೆ ಪ್ರಖಂಡದ ವರೆಪಿ ನಾವು ನಮಕ್ ಬೋನಸ್ ಅಂಡ ಮುಲ್ತ ಸಂಘಟನೆ ಈ ಭಾಗದ ಪ್ರತಿ ಒಂಜಿ ಇಲ್ಲಾಡ್ಲ ಹಿಂದುತ್ವದ ಜಾಗೃತಿ ಆವಡು ಪ್ರತಿ ಒಂಜಿ ಬಾಲೆಗಿಲ ನಮ್ಮ ಹಿಂದುತ್ವದಾದ ಒಂದು ಗೊತ್ತಾವಡು ಅನ್ಪಿನ ಉದ್ದೇಶಡು ಇಂದು ಸಮಾವೇಶ ದೀತೀನಿ ಅಂಚಾದ ನಮ್ಮ ಐತ ಬಗ್ಗೆ ಈ ಸಭೆ ಮುಗಿದ ಇವಾಗ ಏರು ಪ್ರಮುಖರು ಇಲ್ಲೇರ ಅಕ್ಲೇನು ಉಂತಾರೆ ಬಂದು ಐತ ಬಗ್ಗೆ ಸುರುಕಾದ ಯೋಚನೆ ಮಲ್ಪಡೋದು ಎನ್ನ ಒಂಜಿ ಸಲಹೆ ಐನಾತ್ ಈ ಪ್ರತಿ ಎಂಕಲ್ನ ಘಟಕದ ಕಾರ್ಯಕರ್ತರ ಅವಡು ಎಂಕಲ್ ಸಂಘ ಸಂಸ್ಥಾಕ್ಲು ಪ್ರತಿಯೊಂದು ಇಲ್ಲ ಪೋದು ಈ ನೀಡ್ದೆ ಅವೇನು ಸ್ಟಾರ್ಟ್ ಮಾಡ್ತದೆ ಅವೇನು ಐನಾತ್ ಜನಸಂಖ್ಯೆ ಮೂಜತ್ತು 5,000 ಲೆಕ್ಕ ಮಲ್ಪಡು ಅವು ಮುಖ್ಯವಾದ ಮಾತೈತೆ ಎಂಕಲ್ನ ಪುನೀತ್ ಪಕ್ಕ ಎಂಕಲ್ನ ರಾಜ್ಗೌರ್ ಪಂಡ್ಲೆಕ್ಕ ಎಂಕಲ್ನ ಕಾರ್ಯಕರ್ತನ ಅವಡು ಸಮಾಜ ಬಾಂಧವನ ಅವಡು ಸಂಘ ಸಂಸ್ಥೆ ಸಹಕಾರ ಮುಖ್ಯ ಇತ್ತೆ ಎಂಕಲ್ನ ಇನ್ನಿತ ಎಂಕ್ ತೂನಾಗ ಈ ಸಲಹೆ ಮತ್ತು ಕಮ್ಮಿ ತೋಜನ್ ಬಂಡ ಈತ್ ಮಲ್ಲ ಕಾರ್ಯಕ್ರಮನಾಗ ಅಕ್ಲು ಎಂಕಲ್ ಮಾತ ಅನ್ಪಡ್ದು ಎಂಕಲ್ ಮಾತ ಸಪೋರ್ಟ್ ಕೊಡ್ಪಡ ನಾಂಡ ಅವೇನು ಎಂಚ ಮಲ್ಪೋಳಿ ಆಕೆ ಹೆಂಚಿನ ಮಾತ ಐಡಿಯಾ ಅವು ಎಂಕಲ್ ಇತ್ತೆ ಏನು ಮಲ್ಪೈತೆ ಎಂಕಲ್ ಈ ಸಭೆ ಐಬಕ್ಕ ಈ ಸಂಘ ಸಂಸ್ಥೆ ಐತಿ ಇರುತ್ತಂಡ ನಮ್ಮ ಮಕ್ಕಳು ಒಂಜಿ ಪಾತ್ರಗಳ ಸಜೆಷನ್ ಅಂಡ ಏನಿತ್ತೆ ಪ್ರಕರಣ ಪದ್ಮ ಎಂಕಲ್ ನಿಕ್ಕಳ ರಿಕ್ವೆಸ್ಟ್ ಮಲ್ಪೆ ಇದು ಇನ್ನು ಬತ್ರ ಸದಸ್ಯರ ಅಂತ ಕಮ್ಮಿ ತೋಜನ್ ಆಂಡಲ ಬತ್ತಡೆ ಏನು ರಿಕ್ವೆಸ್ಟ್ ಮಲ್ಪೆ ಐನಾತ್ ನೀಡ್ದೆ ಎಂಕಲ್ ಎಲ್ಲ ಫೆಬ್ರವರಿ 5 ಹಿಂದೂ ಸಮಾವೇಶಕ್ಕೆ ಆಯ್ನಾತ್ ಸ್ಪ್ರೆಡ್ ಮಲ್ಪನ ಇದನ್ನು ಮಾತು ಸಂಘ ಸ್ಥಾನ ಅಕ್ಲ ಸಂಬಂಧ ಹಾಕ್ಲೇನು ಕೈತಲ್ ದಾಕ್ಲೇನು ಪಂಡದು ಆ ಅಂಕಲ ಹಿಂದೂ ಸಮಾವೇಶ ಆಯ್ನಾತ್ ಮಲ್ಲ ರೆಡ್ಡಿರು ಮಲ್ಲ ವಿಜಯಮೇಡರು ಆವಡ್ ಪಂಡು ಎಂಕ್ಲ ದೇವ್ರ ನಟ್ಟು ಎನ್ನ ಮಾತ್ರ ಇಡೀ ಪ್ರಶಾಸನ ಒಂದು ಹಿಂದುತ್ವ ಒಂದು ಕಟ್ ತೋರ್ಕೊಂಡು ಅವತ್ತನ್ನ ಮುಕ್ತ ಲೋಕಲ್ ರಿಕ್ಷಾ ಅವಡು ಬೈಕ್ ಅವಡು ಒಂದು ವಾರ ಮಾಡ ಒಂದು ಹಿಂದೂ ಫ್ಲಾಗ್ ಪಾಡ್ದು ತೆಗೆಯಲ್ಲ ಎಂತ ಪರಿಸರ ಗೊತ್ತಾಗ ಫಂಕ್ಷನ್ ಉಂಟು ರಾಕೇಶ್ ಶೆಟ್ಟಿ ಸಭೆ ಸುಧಾರಿಕೆ ಮಲ್ತೇರು